ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ದಿನ ಭಕ್ತಿಶಾಸ್ತ್ರ ತರಗತಿಯಲ್ಲಿ ಈಶೋಪನಿಷತ್ತಿನ 3ನೇ ಪಾಠ. ಇದರಲ್ಲಿ 1, 2 ಮತ್ತೆ 3ನೇ ಶ್ಲೋಕವನ್ನು ನಾವು ನೋಡ್ಲಿಕ್ಕಿದ್ದೇವೆ. ಒಟ್ಟು 3 ಶ್ಲೋಕಗಳು ಇವತ್ತಿನ ದಿನಕ್ಕೆ. श्री श्री राधा गोविंद की जय. श्री श्री गौर निताई की जय. श्रील प्रभुपाद की जय. ಎಲ್ಲರೂ ಕೂಡ ಪುಸ್ತಕವನ್ನು ತೆರೆಯಿರಿ. ಮೊದಲನೇ ಮಂತ್ರ, ಪುಟ ಸಂಖ್ಯೆ 3. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾಗೃಧ ಕಸ್ಯ ಸ್ವಿಧನಂ. ಇದು ಮೊದಲನೇ ಮಂತ್ರ. ಇದರ ಅನುವಾದ ಈ ರೀತಿಯಾಗಿದೆ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರ ಅಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ. ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯಕವಾದ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದು ಇತರ ವಸ್ತುಗಳನ್ನು ಸ್ವೀಕರಿಸಬಾರದು. ಇದು ಮೊದಲನೇ ಶ್ಲೋಕ. ಈ ಒಂದು ಶ್ಲೋಕ ಇದು ಪ್ರಾರಂಭ ಆಗ್ತಾ ಇರುವಂತದ್ದು ಈಶಾವಾಸ್ಯಮಿದಂ ಅಂತ ಹೇಳಿ. ಅದರಿಂದಲೇ ಈ ಉಪನಿಷತ್ತಿಗೆ ಈಶಾವಾಸ್ಯ ಉಪನಿಷತ್ತು ಅನ್ನುವಂತಹ ಹೆಸರು ಬಂದಿದೆ. ಮೂಲದಲ್ಲಿ ಈ ಒಂದು ಈಶೋಪನಿಷತ್ತಿನ ಮಂತ್ರಗಳನ್ನ ನಾವು ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಕಾಣಬಹುದು. ಶ್ರೀಮದ್ ಭಾಗವತದ 8ನೇ ಸ್ಕಂದದಲ್ಲಿ 1ನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕವನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಆದರೆ ಅಲ್ಲಿ ನಮಗೆ ಇಲ್ಲಿ ಈಶಾವಾಸ್ಯಮಿದಂ ಅಂತ ಇರೋದಿಲ್ಲ, ಅಲ್ಲಿ ಆತ್ಮವಾಸ್ಯಮಿದಂ ಅಂತ ಹೇಳಿ ಇರ್ತದೆ. ಅದು ಒಂದು ವ್ಯತ್ಯಾಸ. ಅದು ಹೇಗೆ ಅಂತ ಹೇಳಿದ್ರೆ, ಸ್ವಯಂಭುವ ಮನು ಅವರ ಮಗಳಾದಂತಹ ಆಕೂತಿಯಲ್ಲಿ ಜನಿಸಿದಂತಹ ಯಜ್ಞನಾಮಕ ಭಗವಂತನನ್ನ ಕುರಿತಾಗಿ ಸ್ವಯಂಭುವ ಮನು ಮಾಡುವಂತಹ ಪ್ರಾರ್ಥನೆ, ಆ ಪ್ರಾರ್ಥನೆಗಳು ಮತ್ತು ಈ ಈಶೋಪನಿಷತ್ತಿನಲ್ಲಿರುವ ಮಂತ್ರಗಳು ಎರಡು ಕೂಡ ಸಾಮ್ಯತೆ ಇದೆ. ಅಂದ್ರೆ ಇಲ್ಲಿ ಹೇಗೆ ಒಬ್ಬ ಭಕ್ತನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೋ ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ನಾವು ಅದನ್ನ ಕಾಣಬಹುದು. ಅದರಿಂದ ಈ ಮೂಲದಲ್ಲಿ ಶ್ರೀಮದ್ ಭಾಗವತದಲ್ಲಿ
ಈ ಈಶೋಪನಿಷತ್ತಿನ ಮಂತ್ರಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಒಂದು ಮಂತ್ರದಲ್ಲಿ ಅಂತ ನಾವು ನೋಡುವುದಾದ್ರೆ, ಈಶಾವಾಸ್ಯಮಿದಂ ಸರ್ವಂ, ಈ ಇಡೀ ಪ್ರಪಂಚವು ಆ ಭಗವಂತನ ನಿಯಂತ್ರಣದಲ್ಲಿ ಇರುವಂತಹದ್ದು, ಎಲ್ಲವನ್ನು ಕೂಡ ಅವನೇ ನಿಯಂತ್ರಿಸುವಂತಹದ್ದು. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಭಗವಂತನ ಇರುವಿಕೆಯನ್ನ ಅರ್ಥ ಮಾಡಿಕೊಂಡು ಈ ಭೌತಿಕ ಪ್ರಪಂಚದ ಮೇಲೆ ಪ್ರಭುತ್ವವನ್ನ ಸಾಧಿಸುವುದನ್ನ ಬಿಡಬೇಕು ಮತ್ತು ಆ ಭಗವಂತನಿಗೆ ಶರಣಾಗಬೇಕು. ಇದು ಈಶೋಪನಿಷತ್ತು ತತ್ವವನ್ನ ಅರ್ಥ ಮಾಡಿಕೊಂಡು ಬದುಕುವಂತಹ ರೀತಿ. ನಾವು ಹಿಂದೆ ನೋಡಿದ ಹಾಗೆ ಕಳೆದ ವಾರದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ವಾರದಲ್ಲಿ ಈ ಜ್ಞಾನ, ವೈದಿಕ ಜ್ಞಾನ ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳಿದ್ರೆ ಪರಂಪರೆಯಲ್ಲಿ ಹರಿದು ಬರುವಂತಹದ್ದು. ಆ ವೈದಿಕ ಪರಂಪರೆಯಲ್ಲಿ ಬರುವಂತಹ ಜ್ಞಾನದಲ್ಲಿ 4 ರೀತಿಯಾದಂತಹ ದೋಷಗಳು ಇರುವುದಿಲ್ಲ. ಅದು ಭ್ರಮ, ಪ್ರಮಾದ, ವಿಪ್ರಲಿಪ್ಸ ಮತ್ತು ಕರ್ಣಪಾತವ ಅಂತ ಹೇಳಿ ಅದನ್ನ ಕರೀತಾರೆ. ಅಂದ್ರೆ ನಾವು ತಪ್ಪುಗಳನ್ನ ಮಾಡುವುದಿಲ್ಲ, ನಾವು ತಪ್ಪುಗಳನ್ನ ಮಾಡ್ತೇವೆ, ಆದ್ರೆ ಆ ಭಗವಂತನು ತಪ್ಪುಗಳನ್ನ ಮಾಡುವುದಿಲ್ಲ ಮತ್ತು ಭಗವಂತ ಭ್ರಮೆಗೆ ಒಳಗಾಗುವುದಿಲ್ಲ. ಆತನಲ್ಲಿ ಮೋಸ ಮಾಡುವಂತಹ ಪ್ರವೃತ್ತಿ ಇಲ್ಲ, ಆತನ ಇಂದ್ರಿಯಗಳು ಅದು ಯಾವುದೇ ದೋಷವನ್ನ ಹೊಂದಿಲ್ಲ. ಆದ್ರಿಂದ ಭಗವಂತನಿಂದ ಬರುವಂತಹ ಜ್ಞಾನ ಅದು ಪೂರ್ಣವಾದಂತಹ ಜ್ಞಾನ, ಅದರಲ್ಲಿ ಯಾವುದೇ ದೋಷವು ಇರುವುದಿಲ್ಲ. ಅದನ್ನ ಪರಂಪರೆಯಲ್ಲಿ ಬರುವಂತಹ ಜ್ಞಾನ ಅಂತ ಹೇಳಿ ಕರಿತೇವೆ. ಮತ್ತು ಆ ಭಗವಂತನಿಂದ ನೀಡಲ್ಪಟ್ಟಂತಹ ಜ್ಞಾನವನ್ನ ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಒಬ್ಬ ವ್ಯಕ್ತಿಯಿಂದ ಕೊಟ್ಟಂತಹ ಜ್ಞಾನ ಅಲ್ಲ, ಇದು ಆ ಭಗವಂತನಿಂದಲೇ ಸ್ವತಃ ಕೊಟ್ಟಿರುವಂತಹ ಒಂದು ಜ್ಞಾನವಾಗಿರ್ತದೆ. ಭಗವಂತನ ಶಕ್ತಿಗಳಲ್ಲಿ ಅನೇಕ ರೀತಿಯ ಶಕ್ತಿಗಳಿವೆ ಆ ಭಗವಂತನಲ್ಲಿ. ಈಗ ನಾವು ಸಾಮಾನ್ಯವಾಗಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳಿ ವಿಭಾಗಿಸ್ತೇವೆ. ಮತ್ತೆ ಅಂತರಂಗ ಶಕ್ತಿಯನ್ನ ಹ್ಲಾದಿನಿ, ಸಂಧಿನಿ, ಸಂವಿತ್ ಅಂತ ಹೇಳಿ ವಿಭಾಗಿಸ್ತೇವೆ. ಹೀಗೆ ಭಗವಂತನ ಶಕ್ತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಭಗವದ್ಗೀತೆಯಲ್ಲಿಯೂ ಕೂಡ 7ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಈ ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯನ್ಮೇ ಭಿನ್ನ ಪ್ರಕೃತಿ ರಷ್ಟದ. ಅಂದ್ರೆ ಭಗವಂತನ ಭಿನ್ನ ಪ್ರಕೃತಿಗಳು ಈ 8 ಅಷ್ಟದ ಅಂತ ಹೇಳ್ತಾರೆ. ಯಾವುದೆಲ್ಲ? ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಒಟ್ಟು 8 ವಸ್ತುಗಳು. ಇವುಗಳು ಭಗವಂತನ ಅಪರ ಶಕ್ತಿ. ಆ ಪರ ಅಂತ ಹೇಳಿದ್ರೆ ಆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸಂಬಂಧಿಸಿದ್ದು. ಆ ಪರ ಅಂತ ಹೇಳಿದ್ರೆ ಆ ಪರಕ್ಕೆ ವಿರುದ್ಧವಾದದ್ದು. ಪರ ಶಕ್ತಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಶಕ್ತಿ, ಆ ಪರ ಶಕ್ತಿ ಅಂತ ಹೇಳಿದ್ರೆ ಭೌತಿಕವಾದಂತಹ ಶಕ್ತಿ. ಸೊ ಅದರಿಂದ ಇಲ್ಲಿ ಅಪರಾಶಕ್ತಿ ಅಂತ ಹೇಳಿದ್ರೆ ಇವುಗಳೆಲ್ಲವೂ, ಈ ಪಂಚಭೂತಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಇವುಗಳೆಲ್ಲ. ಹಾಗಾದ್ರೆ ಪರಾಶಕ್ತಿ ಅಂತ ಹೇಳಿದ್ರೆ ಯಾವುದು? ಪರಾ ಪ್ರಕೃತಿ ಅಂತಾನು ಕರೀತಾರೆ, ಶಕ್ತಿ ಅಂತಾನು ಹೇಳ್ತಾರೆ. ಅಪರಾ ಪ್ರಕೃತಿ ಈ ಪಂಚಭೂತಗಳು. ಪರಾ ಪ್ರಕೃತಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವಂತಹ ಶಕ್ತಿ. ಆ ಭಗವಂತನ ನಿತ್ಯ ಶುದ್ಧ ಭಕ್ತರು ಅವರೆಲ್ಲ ಆತನ ಪರಾ ಪ್ರಕೃತಿಗೆ ಸೇರಿದವರಾಗಿರ್ತಾರೆ. ಈ ರೀತಿ ಎಲ್ಲವೂ ಕೂಡ ಭಗವಂತನದ್ದೇ. ಇಲ್ಲಿ ಪರಾ ಪ್ರಕೃತಿ ಮತ್ತೆ ಅಪರಾ ಪ್ರಕೃತಿಯನ್ನ ಬಿಟ್ಟು ಬೇರೆ ಯಾವುದೇ ಶಕ್ತಿಯೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಇಡೀ ಪ್ರಪಂಚವು ಆ ಭಗವಂತನಿಂದಲೇ ಆವಾಸ್ಯವಾಗಿದೆ, ಅಂದ್ರೆ ಆತನ ಒಡೆತನದಲ್ಲಿದೆ ಅಥವಾ ಆತನ ನಿಯಂತ್ರಣದಲ್ಲಿದೆ. ಮತ್ತು ಎಲ್ಲವೂ ಕೂಡ ಆ ಭಗವಂತನ ಒಂದ ಪರಾಪ್ರಕೃತಿ ಆಗಿರ್ತದೆ ಅಥವಾ ಅದು ಅಪರಾಪ್ರಕೃತಿ ಆಗಿರ್ತದೆ. ಇಲ್ಲಿ ಪರಾಪ್ರಕೃತಿ ಅಂದ್ರೆ ಆಧ್ಯಾತ್ಮಿಕವಾದದ್ದು, ಅಪರಾಪ್ರಕೃತಿ ಅಂತ ಹೇಳಿದ್ರೆ ಐಹಿಕವಾದದ್ದು, ಅದು ನಿರ್ಜೀವವಾದಂತಹ ಒಂದು ಶಕ್ತಿ, ಈ ಭೌತಿಕ ಪ್ರಪಂಚ. ಪರ ಅಥವಾ ಅಪರ ಪ್ರಕೃತಿಗೆ ಸೇರದ ಯಾವುದು ಈ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಎಲ್ಲವೂ ಪರಮಪುರುಷನ ಆಸ್ತಿ. ಇದು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಬಹಳ ಮುಖ್ಯವಾದ ಒಂದು ವಿಷಯ. ಶ್ರೀಲ ಪ್ರಭುಪಾದರು 1944ರಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝೀನ್ ಅನ್ನ ಪ್ರಾರಂಭ ಮಾಡಿದಾಗ ಭಾರತದಲ್ಲಿ
ಆಗ ಎರಡನೇ ಮಹಾಯುದ್ಧ ನಡೀತಾ ಇತ್ತು. 45ರಲ್ಲಿ ಎರಡನೇ ಮಹಾಯುದ್ಧ ನಿಂತೋಯ್ತು. ಆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಪ್ರಭುಪಾದರು ಈ ಈಶೋಪನಿಷತ್ತಿಗೆ ಒಂದು ವ್ಯಾಖ್ಯಾನವನ್ನ ಬರೆದು ಆ ಒಂದು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ನಲ್ಲಿ ಪ್ರಿಂಟ್ ಮಾಡ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಎಲ್ಲರಿಗೂ ಕೂಡ ಆ ಭಗವಂತನ ಆಸ್ತಿ ಬೇಕು, ಆದ್ರೆ ಭಗವಂತ ಬೇಡ. ಆದ್ದರಿಂದಲೇ ಇವರು ಪರಸ್ಪರ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಆ ಒಂದು ಕಾಲಘಟ್ಟಕ್ಕೆ ಈ ಈಶೋಪನಿಷತ್ತಿನ ವಿವರಣೆ ಅದು ಅಷ್ಟು ಸರಿಯಾಗಿ ಹೊಂದಿಕೊಳ್ತಾ ಇತ್ತು. ಹೇಗೆ ಜನರು ಪರಸ್ಪರ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ, ಆಗ ಪ್ರಭುಪಾದರು ಬರಿತಾ ಇದ್ದಾರೆ, ಇದು ಯಾರಿಗೆ ಸೇರಿದ್ದು ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಭಗವಂತನ ರಾಜ್ಯ ಬೇಕು, ಭಗವಂತನ ಸಾಮ್ರಾಜ್ಯ ಬೇಕು, ಆದ್ರೆ ಭಗವಂತ ಬೇಡ. ಅದು ಯಾರಿಗೆ ಸೇರಿದ್ದು ಅನ್ನೋದನ್ನು ನಿಮಗೆ ತಿಳ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಯುದ್ಧವು ನಡೀತಾ ಇದೆ ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಪ್ರಭುಪಾದರು ಮುಂದಕ್ಕೆ ಬರೀತಾರೆ. ಈ ಎರಡು ರೀತಿಯಾದಂತಹ ಜನರಿರ್ತಾರೆ. ಒಂದು ಕಮ್ಯುನಿಸ್ಟರು ಅಂತ ಹೇಳ್ತಾರೆ, ಇನ್ನೊಂದು ಕ್ಯಾಪಿಟಲಿಸ್ಟ್ ಅಂತ ಹೇಳ್ತಾರೆ. ಕಮ್ಯುನಿಸ್ಟ್ ಮತ್ತೆ ಕ್ಯಾಪಿಟಲಿಸ್ಟ್ ಇವರ ನಡುವೆನೆ ಯುದ್ಧಗಳು ನಡೆಯುವಂತಹದ್ದು. ಈ ಅಮೆರಿಕದ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಕ್ಯಾಪಿಟಲಿಸ್ಟ್ ಹೇಗೆಂದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ ಅದರ ಮೇಲೆ ಅವನ ಒಂದು ಘನತೆ, ಅವನು ಎಷ್ಟು ಬೇಕಾದರೂ ಹಣವನ್ನ ಸಂಪಾದನೆ ಮಾಡಬಹುದು ಮತ್ತು ತಾನು ಸಂಪಾದಿಸಿದ್ದನ್ನ ತಾನೇ ಅನುಭವಿಸಬಹುದು. ಆದ್ರೆ ಕಮ್ಯುನಿಸ್ಟ್ ನಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಸರ್ಕಾರಕ್ಕೆ ಸೇರಿದ್ದು. ನೀವೆಷ್ಟೇ ದುಡೀರಿ, ನಿಮಗೆ ಇಂತಿಷ್ಟು ಅಂತೇಳಿ ಸಂಬಳ ಕೊಡ್ತಾರೆ, ಅದಕ್ಕಿಂತ ಹೆಚ್ಚು ನಿಮಗೇನು ಕೂಡ ಸಿಗುವುದಿಲ್ಲ. ಇದು ಕಮ್ಯುನಿಸ್ಟ್ ಅವರಲ್ಲಿರುವಂತಹ ಒಂದು ಪದ್ಧತಿ. ಇಲ್ಲಿ ಪ್ರಭುಪಾದರು ಅದಕ್ಕೆ ಎರಡಕ್ಕೂ ಕೂಡ ಇಲ್ಲಿ ಬರೀತಾರೆ. ಹೇಗೆ ಕಮ್ಯುನಿಸ್ಟ್ ನಲ್ಲಿ ಇರುವಂತಹ ಸಮಸ್ಯೆ ಏನು, ಅಥವಾ ಕ್ಯಾಪಿಟಲಿಸ್ಟ್ ನಲ್ಲಿ ಅಥವಾ ಬಂಡವಾಳಶಾಹಿ ಅವರಲ್ಲಿ ಇರುವಂತಹ ಏನು ಸಮಸ್ಯೆ ಅಂತ ಹೇಳಿದ್ರೆ, ಈಗ ಕಮ್ಯುನಿಸ್ಟ್ ಸರ್ಕಾರಗಳಲ್ಲಿ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ, ಎಲ್ಲವೂ ಸರ್ಕಾರಕ್ಕೆ ಸೇರಿದ್ದು ಅಂತಾದ್ರೆ ಜನರು ತಾವು ಯಾಕೆ ಕೆಲಸವನ್ನ ಮಾಡಬೇಕು? ಈಗ ನಾನು ಎಷ್ಟೇ ಕೆಲಸ ಮಾಡಿದ್ರು ನನಗಿಷ್ಟೇ ಸಂಬಳ ಬರ್ತದೆ, ನನಗೆ ಅದಕ್ಕಿಂತ ಹೆಚ್ಚು ಏನು ಕೂಡ ಬರುವುದಿಲ್ಲ. ಹಾಗಾಗಿ ಯಾವ ವ್ಯಕ್ತಿಯಲ್ಲಿ ನಿಜವಾದಂತಹ ಪ್ರತಿಭೆ ಇರ್ತದೋ ಆತನು ತನ್ನ ಪ್ರತಿಭೆಯನ್ನು ತೋರಿಸುವುದಿಲ್ಲ, ತಾನು ಸೋಮಾರಿ ಆಗಿಬಿಡ್ತಾನೆ. ಯಾಕಂದ್ರೆ ನಾನು ತುಂಬಾ ಕೆಲಸ ಮಾಡಿ ಆಗಬೇಕಾದದ್ದು ಏನೂ ಇಲ್ಲ, ನನಗೆ ಇದರಲ್ಲಿ ಯಾವುದೇ ಲಾಭವೂ ಕೂಡ ಇರುವುದಿಲ್ಲ. ಇದು ಕಮ್ಯುನಿಸ್ಟರ ವಾದ. ಇನ್ನು ಬಂಡವಾಳಶಾಹಿ ಅಥವಾ ಕ್ಯಾಪಿಟಲಿಸ್ಟ್ ಅವರು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಎಷ್ಟು ಬೇಕಾದ್ರೂ ನೀವು ಹಣ ಸಂಪಾದನೆ ಮಾಡಬಹುದು, ಅದೆಲ್ಲವೂ ಕೂಡ ನಿಮಗೇ ಸೇರಿದ್ದು ಅಂತ ಹೇಳ್ತಾರೆ. ಅಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಜನರ ನಡುವೆ ಬಹಳಷ್ಟು ಪೈಪೋಟಿ ಇರ್ತದೆ. ತಾನು ಮುಂದು ಅಂತ ಹೇಳಿ ಬಹಳಷ್ಟು ಸ್ಪರ್ಧೆ ಏರ್ಪಡ್ತದೆ. ಹೀಗಾಗಿ ಜನರಲ್ಲಿ ಅಸಮಾನತೆ ಉಂಟಾಗ್ತದೆ. ಹೀಗೆ ಅಸಮಾನತೆಯಿಂದಾಗಿ ಸಮಾಜದಲ್ಲಿ ಶಾಂತಿಯು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಜನರ ಒಂದು ವರ್ಗ ಎಲ್ಲರೂ ಕೂಡ ಬಡವರಾಗಿ ಇರ್ತಾರೆ, ಮತ್ತೆ ಕೆಲವರು ಮಾತ್ರ ಶ್ರೀಮಂತರಾಗಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಇದು ಬಂಡವಾಳಶಾಹಿ ಅಥವಾ ಈ ಕ್ಯಾಪಿಟಲಿಸ್ಟ್ ನಿಂದಾಗಿರುವಂತಹ ಸಮಸ್ಯೆ. ಹೀಗೆ ಎರಡರಿಂದಲೂ ಕೂಡ ಸಮಾಜದಲ್ಲಿ ಶಾಂತಿಯು ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಸರಿಯಾದಂತಹ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ, ಆ ಒಂದು ವರ್ಣಾಶ್ರಮ ಪದ್ಧತಿ, ದೈವಿ ವರ್ಣಾಶ್ರಮದಲ್ಲಿ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ, ವ್ಯಕ್ತಿಯ ಒಂದು ನೈಪುಣ್ಯತೆ ಯಾವ ರೀತಿಯಾಗಿರ್ತದೋ ಅದಕ್ಕೆ ಸರಿಯಾಗಿ ಅವನಿಗೆ ಕೆಲಸವನ್ನ ಮಾಡುವಂತಹ ಒಂದು ಅವಕಾಶವನ್ನ ಕೊಡಲಾಗ್ತದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಆಧ್ಯಾತ್ಮ ಜ್ಞಾನವನ್ನ ಕೊಡಲಾಗ್ತದೆ. ಆಧ್ಯಾತ್ಮ ಜ್ಞಾನವನ್ನ ಕೊಡುವುದರಿಂದಾಗಿ ಅವರಿಗೆ ಒಂದು ವಿಷಯ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿರ್ತದೆ. ಏನಂತ ಹೇಳಿದ್ರೆ, ನಾನು ಇಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಬಂದವನಲ್ಲ ಮತ್ತು ಇಲ್ಲಿರುವಂತದ್ದು ಯಾವುದು ಕೂಡ ನನಗೆ ಸೇರಿದ್ದಲ್ಲ. ಇದು ಒಂದು ರೀತಿಯಾಗಿ ಭಾಗವತ ಕಮ್ಯುನಿಸಂ ಅಂತ ಹೇಳ್ತೇವೆ. ಅಂದ್ರೆ ಭಾಗವತದ ಒಂದು ಧರ್ಮ ಏನಿದೆ ಆ ರೀತಿಯಾಗಿ ಜೀವನವನ್ನ ನಡೆಸುವಂತಹದ್ದು, ಎಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತಹದ್ದು. ಆದ್ರಿಂದ ಇದನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ನಮ್ಮಲ್ಲಿರುವ ಎಲ್ಲದನ್ನು ಕೂಡ, ಎಲ್ಲ ಒಂದು ಸಂಪತ್ತನ್ನು ಆ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಮತ್ತು ಭಗವಂತನ ಭಕ್ತರ ಒಂದು ಒಳಿತಿಗಾಗಿ ಅದನ್ನ ನೀಡಬೇಕು. ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಸಮಾಜದಲ್ಲಿ ಶಾಂತಿಯು ನೆಲೆಸಲಿಕ್ಕೆ ಸಾಧ್ಯ ಇದೆ.
ಇದರ ಪ್ರಕಾರ ಶ್ರೀಲ ಪ್ರಭುಪಾದರು ಒಂದು ಮಾತು ಹೇಳ್ತಾರೆ. ಯಾರಾದ್ರೂ ಓದ್ತೀರಾ? ಕೈ ಮೇಲೆತ್ತಿ. ಪ್ರತಿದಿನ ಓದುವರು ಬಿಟ್ಟು ಬೇರೆ ಯಾರಾದ್ರೂ ಓದ್ತೀರಾ? ಓಕೆ, ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾಗವತ ಕಮ್ಯುನಿಸಂ. ಕಮ್ಯುನಿಸ್ಟರು ಹೇಳುತ್ತಾರೆ ಎಲ್ಲವೂ ರಾಜ್ಯಕ್ಕೆ ಸೇರಿದ್ದು, ನಾವು ಎಲ್ಲವೂ ಭಗವಂತನಿಗೆ ಸೇರಿದ್ದು ಎಂದು ಹೇಳುತ್ತೇವೆ. ಯಾವುದನ್ನು ಯಾರಿಗೂ ಸೇರಿದ್ದು ಎಂದು ನಾವು ಎಂದಿಗೂ ಹೇಳುವುದಿಲ್ಲ. ಇಲ್ಲ, ಇದು ಭಾಗವತ ಕಮ್ಯುನಿಸಂ. ಆದ್ದರಿಂದ ಎಲ್ಲವೂ ದೇವರಿಗೆ ಸೇರಿದ್ದು. ಭಗವದ್ಗೀತಾ, ಲಂಡನ್ 15 ಜುಲೈ 15, 1973. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೀಗೆ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಯನ್ನ ಇಲ್ಲಿ ಪ್ರಭುಪಾದರು ಮೊದಲು ವಿವರಿಸ್ತಾ ಬರ್ತಾರೆ ಮೊದಲನೇ ಪ್ಯಾರಾಗ್ರಾಫ್ ನಲ್ಲಿ. ಆ ನಂತರ ಈ ನಿಜವಾದಂತಹ ಒಂದು ಸಂಪತ್ತು, ಈ ಭೌತಿಕ ಜಗತ್ತು ಯಾರಿಗೆ ಸೇರಿದ್ದು? ಅದು ಈಶಾವಾಸ್ಯ, ಭಗವಂತನಿಗೆ ಸೇರಿದ್ದು. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು ಅನ್ನುವಂತಹ ಆ ಭಾಗವತ ಕಮ್ಯುನಿಸಂ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಒಂದು ವೇಳೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇದ್ರೆ ಏನಾಗ್ತದೆ? 7ನೇ ಪುಟದಲ್ಲಿ ನೀವು ಕಾಣಬಹುದು. ಒಂದು ವೇಳೆ ನಾವು ಕೃಷ್ಣನ ಆ ಒಂದು ಭಗವಂತನೇ ಎಲ್ಲದರ ಒಡೆಯ ಅಂತೇಳಿ ತಿಳ್ಕೊಳ್ಳದೆ ಇದ್ರೆ ಜನರು ಆ ಪ್ರಾಣಿಗಳ ರೀತಿಯಲ್ಲಿ ಕಚ್ಚಾಡಿಕೊಳ್ತಾರೆ. ಇದು ನನಗೆ ಸೇರಿದ್ದು, ಇದು ನನಗೆ ಸೇರಿದ್ದು ಅಂತ ಹೇಳಿ. ಆ ರೀತಿಯಾಗಿ ಪ್ರಾಣಿಗಳ ಜೀವನದಲ್ಲಿ ಯಾವತ್ತೂ ಕೂಡ ಶಾಂತಿ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ನಿಜವಾಗಿಯೂ ಈ ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು ಅಂತ ಹೇಳಿ ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೋ ಆಗ ನಮಗೆ ಶಾಂತಿಯು ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ಪ್ರಭುಪಾದರು ಕೊಡ್ತಾರೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ ಅದು ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹದ್ದು. ಈ ಮನೆ ಇರಬಹುದು, ಈ ಮನೆ ಕಟ್ಟಲಿಕ್ಕೆ ಬೇಕಾದಂತಹ ಕಲ್ಲು, ಮಣ್ಣು, ಸಿಮೆಂಟು, ಮರ ಎಲ್ಲವೂ ಕೂಡ ಅದು ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹದ್ದು. ಮತ್ತು ಈ ಪಂಚಭೂತಗಳು ಭಗವಂತನಿಗೆ ಸೇರಿರುವಂತಹದ್ದು. ಹಾಗಾಗಿ ಎಲ್ಲವೂ ಕೂಡ ಆ ಭಗವಂತನದ್ದೇ ಆಸ್ತಿಯಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ಶಾಂತಿಯು ನೆಲೆಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ? ನಾವು ಅದರ ಮೇಲೆ ನಮ್ಮ ಒಂದು ಯಜಮಾನಿಕೆಯನ್ನ ಸಾಧಿಸಲು ಪ್ರಯತ್ನಿಸಿದಾಗ ನಮಗೆ ಅದರಿಂದ ಕರ್ಮ ಬರ್ತದೆ, ಅಂದ್ರೆ ಅದರ ಪ್ರತಿಕ್ರಿಯೆ ಉಂಟಾಗ್ತದೆ. ಯಾವಾಗ ನಾನು ನನ್ನದಲ್ಲದನ್ನ ನನ್ನದು ಅಂತ ಹೇಳಿ ನಾನು ಹೇಳ್ತೇನೋ ಆಗ ನಾನು ಕಳ್ಳ ಅಂತ ಹೇಳಿ ಅನ್ನಿಸ್ಕೊಳ್ತೇನೆ. ಕಳ್ಳ ಅಂತ ಹೇಳಿದ್ರೆ ಯಾರು ತನ್ನದಲ್ಲದನ್ನ ತನ್ನದು ಅಂತ ಹೇಳಿ ಹೇಳ್ತಾನೋ ಅವನೇ ಕಳ್ಳ. ಹಾಗೆ ಭಗವಂತನಿಗೆ ಸೇರಿದ್ದನ್ನ ನಾನು ನನಗೆ ಸೇರಿದ್ದು ಅಂತ ಹೇಳಿ ಯಾವಾಗ ಹೇಳ್ತೇನೋ ಆವಾಗ ನಾನು ಕಳ್ಳನಾಗ್ತೇನೆ, ಮತ್ತೆ ಆತನಿಗೆ ಶಿಕ್ಷೆಯು ದೊರಕುತ್ತದೆ. ಈ ರೀತಿ ಆ ಒಂದು ಅಜ್ಞಾನದಿಂದಾಗಿ ನಾವು ಸಮಸ್ಯೆಗೆ ಈಡಾಗ್ತೇವೆ. ಒಂದು ಈ ಭೌತಿಕ ಪ್ರಪಂಚದಲ್ಲಿ ಅಶಾಂತಿಯು ತಲೆದೋರ್ತದೆ. ಈಗ ನಾವು ಇನ್ನೊಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ಹೇಳಿದ ಕೂಡಲೇ ನನ್ನ ಜವಾಬ್ದಾರಿ ಏನು ಇಲ್ಲ ಅಂತ ಹೇಳಿ ತಿಳ್ಕೊಳ್ಬಾರ್ದು, ಅಥವಾ ನನಗೆ ಅದರಲ್ಲಿ ಯಾವುದೇ ಒಂದು ಅಧಿಕಾರವೂ ಇಲ್ಲ, ಅಥವಾ ಅದರಲ್ಲಿ ಯಾವುದೇ ಒಂದು ಹೊಣೆಗಾರಿಕೆಯೂ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ನಾವು ಕೂಡ ಭಗವಂತನಿಗೆ ಸೇರಿದವರು. ನಮ್ಮಲ್ಲಿ ಈ ಜೀವಾತ್ಮನು ಕೂಡ ಭಗವಂತನಿಗೆ ಸೇರಿದ್ದು. ಜೀವೇರ ಸ್ವರೂಪಹಾಯ ಕೃಷ್ಣರ ನಿತ್ಯದಾಸ. ಇಲ್ಲಿ ಎಲ್ಲವೂ ಭಗವಂತನಿಗೆ ಹೇಳಿದ ಕೂಡಲೇ ಭಗವಂತ ನಮ್ಮವನಲ್ಲ ಅಂತಲ್ಲ, ಭಗವಂತನದ್ದೇ ಅಪರಾ ಪ್ರಕೃತಿ ನಾವಾಗಿದ್ದೇವೆ, ಆಧ್ಯಾತ್ಮಿಕ ಶಕ್ತಿ. ನಾವು ಈಗ ಸದ್ಯಕ್ಕೆ ಆ ಭಗವಂತನ ಅಂತರಂಗ ಶಕ್ತಿ ಆಗಿದ್ರು ನಾವೀಗ ಬಹಿರಂಗ ಶಕ್ತಿಯ ಜೊತೆಗೆ ಸಂಪರ್ಕದಲ್ಲಿರುವುದರಿಂದಾಗಿ ನಮ್ಮನ್ನ ತಟಸ್ಥ ಶಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ಆ ಕಡೆ ಆಧ್ಯಾತ್ಮ ಪ್ರಪಂಚಕ್ಕೂ ಸೇರಿದವರಲ್ಲ, ಈ ಕಡೆ ಭೌತಿಕ ಪ್ರಪಂಚಕ್ಕೂ ಕೂಡ ಸೇರಿದವರಲ್ಲ. ನಾವು ಶಾಶ್ವತವಾಗಿ ಭೌತಿಕ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗುವಂತ ಯೋಗ್ಯತೆ ಇಲ್ಲ. ಹೀಗೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಹೇಳಿ ನಾವು ತಟಸ್ಥ ಶಕ್ತಿ ಅಂತ ಹೇಳಿ ಅನಿಸಿಕೊಳ್ತೇವೆ. ಭಗವಂತ ಯಾವತ್ತೂ ಕೂಡ ನಮ್ಮನ್ನ ಬಿಟ್ಟು ಕೊಡುವುದಿಲ್ಲ. ಯಾವಾಗ್ಲೂ ಭಗವಂತ ಪ್ರತಿಯೊಂದು ಜೀವಿಗೂ ಅದಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಕೂಡ ಕೊಡ್ತಾನೆ. ನಮಗೆ ಬೇಕಾದಂತಹ ಆಹಾರ ಮತ್ತೆ ಇತರ ಎಲ್ಲ ಜೀವಿಸ್ಲಿಕ್ಕೆ ಏನೆಲ್ಲ ಬೇಕೋ ಒಬ್ಬ ವ್ಯಕ್ತಿಗೆ
ಅದೆಲ್ಲವನ್ನು ಕೊಡುವಂತಹ ಹೊಣೆಗಾರಿಕೆ ಆ ಭಗವಂತನದ್ದೇ ಆಗಿದೆ. ಹಾಗೆ ಭಗವಂತನ ಆ ಒಂದು ಆಸ್ತಿ ಏನಿದೆ ಅದೆಲ್ಲವನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುವಂತಹದ್ದು ಅದು ನಮ್ಮ ಜವಾಬ್ದಾರಿ. ಅದನ್ನು ನಾವು ನಾಶ ಮಾಡಬಾರದು. ಈ ಪ್ರಕೃತಿ ಏನಿದೆ ಇದು ಆ ಭಗವಂತನ ಸೃಷ್ಟಿ. ಇದನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಇದನ್ನು ಸರಿಯಾಗಿ ನೋಡಿಕೊಳ್ಳುವಂತಹದ್ದು ಅದು ನಮ್ಮ ಕರ್ತವ್ಯವಾಗಿದೆ. ಅದನ್ನು ನಾವು ನಾಶ ಮಾಡಬಾರದು. ಅದನ್ನ ನಿರ್ಲಕ್ಷ್ಯದಿಂದ ನಾವು ಕಾಣಬಾರದು. ಶುಭ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪರಿಪೂರ್ಣ ಕೃಷ್ಣ ಪ್ರಜ್ಞೆ. ಹಾಗಾಗಿ ನಾವು ಯಾವುದನ್ನು ನಿರ್ಲಕ್ಷ್ಯದಿಂದ ತೆಗೆದುಕೊಳ್ಳಬಾರದು. ಕೃಷ್ಣನ ಆಸ್ತಿ, ಕೃಷ್ಣನ ಜೀವನ, ಕೃಷ್ಣನ ಮನೆ, ಕೃಷ್ಣನ ದೇವಾಲಯ, ಕೃಷ್ಣನ ವ್ಯವಹಾರಗಳನ್ನು ನೋಡಿಕೊಳ್ಳಲು ನಾವು ಅಜಾಗರೂಕರಾಗಬಾರದು. ನೆಕ್ಸ್ಟ್ ಓದಿ. ಕೃಷ್ಣನದು, ಎಲ್ಲವೂ ಕೃಷ್ಣನದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಂ ಜಗತ್ಯಾಂ ಜಗತ್. ನಾವು ಹಾಗೆ ಯೋಚಿಸಿದರೆ ಅದು ಪರಿಪೂರ್ಣ ಕೃಷ್ಣ ಪ್ರಜ್ಞೆಯಾಗಿದೆ. ಹರೇ ಕೃಷ್ಣ. ಧನ್ಯವಾದ. ಎಲ್ಲವೂ ಕೂಡ ಕೃಷ್ಣನದ್ದೇ, ಎಲ್ಲವೂ ಕೂಡ ಆತನಿಗೆ ಸೇರಿದ್ದು ಮತ್ತು ಆ ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸುವಂತಹದ್ದು ನನ್ನ ಕರ್ತವ್ಯವಾಗಿದೆ. ಅದನ್ನೇ ಈಶಾವಾಸ್ಯ ಅಂತ ಹೇಳ್ತೇವೆ. ಈಶಾವಾಸ್ಯ ಪ್ರಿನ್ಸಿಪಲ್, ಈಶಾವಾಸ್ಯದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಜೀವನವನ್ನ ನಡೆಸುವಂತಹದ್ದು. ಹೀಗೆ ಈ ರೀತಿಯಾಗಿ ಯಾರು ತಮ್ಮ ಜೀವನವನ್ನು ನಡೆಸ್ತಾರೋ ಅವರು ಶಾಂತವಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಜನ್ಮಕ್ಕೂ ಪ್ರಾಣಿಗಳ ಜನ್ಮಕ್ಕೂ ಯಾವುದೇ ವ್ಯತ್ಯಾಸವೂ ಕೂಡ ಇರುವುದಿಲ್ಲ. ಇನ್ನು ಈ ಮನುಷ್ಯ ಜನ್ಮದಲ್ಲಿ ನಮಗೆ ವಿಶೇಷವಾದಂತಹ ಒಂದು ಜವಾಬ್ದಾರಿ ಇದೆ. ನೀವು ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ನೋಡಿದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರಾಣಿಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಕೆಲವೊಂದು ಪ್ರಾಣಿಗಳು ಸಸ್ಯಾಹಾರಿಗಳಾಗಿರ್ತವೆ, ಕೆಲವೊಂದು ಪ್ರಾಣಿಗಳು ಮಾಂಸಾಹಾರಿಗಳಾಗಿರ್ತವೆ. ಅವುಗಳಿಗೆ ಬೇರೆ ಆಯ್ಕೆ ಇರುವುದಿಲ್ಲ. ಒಂದು ಹುಲಿಯಾಗಿ ಹುಟ್ಟಿದ ನಂತರ, ಒಂದು ಸಿಂಹವಾಗಿ ಹುಟ್ಟಿದ ನಂತರ ಅದು ಮಾಂಸವನ್ನ ತಿಂದೇ ತಿಂತದೆ. ಅದು ಜಿಂಕೆಯನ್ನ ಅಥವಾ ಬೇರೆ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿದು ತಿನ್ನುವಂಥದ್ದು ಅದಕ್ಕೆ ಮೀಸಲಿಟ್ಟಂತಹ ಅದರ ಪಾಲಿನ ಆಹಾರ ಅದು. ಆದ್ರೆ ಮನುಷ್ಯನಿಗೆ ಆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ, ಹೆಚ್ಚಿನ ಒಂದು ವಿವೇಚನೆಯನ್ನ ಭಗವಂತ ಕೊಟ್ಟಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತಿಳ್ಕೊಂಡು ಆ ರೀತಿಯಾಗಿ ಜೀವನವನ್ನು ನಡೆಸುವಂತಹ ಒಂದು ಜವಾಬ್ದಾರಿಯನ್ನ ಭಗವಂತ ಕೊಟ್ಟಿದ್ದಾನೆ. ಹೀಗಿರಬೇಕಾದ್ರೆ ವ್ಯಕ್ತಿ ತಾನು ಪ್ರಾಣಿಗಳ ರೀತಿಯಲ್ಲಿ ಜೀವನವನ್ನು ನಡೆಸಿದ್ರೆ ಮತ್ತೆ ಆತನು ಪ್ರಾಣಿ ಜನ್ಮಕ್ಕೆ ಹೋಗಬೇಕಾಗ್ತದೆ. ಮತ್ತೆ ಅವನು ಪ್ರಾಣಿಗಳ ಒಂದು ಮಧ್ಯದಲ್ಲಿ ಹುಟ್ಟಬೇಕಾಗ್ತದೆ. ಆದ್ರಿಂದ ಮನುಷ್ಯ ಜನ್ಮವು ಬಹಳ ವಿಶೇಷವಾದದ್ದು. ಈ ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ನಮಗೆ ಈ ಭಗವದ್ಗೀತೆ, ಈಶೋಪನಿಷತ್ತುಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ತಿಳಿದುಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಪ್ರಾಣಿಗಳಿಗೆ ಈ ಒಂದು ಅವಕಾಶ ಇರುವುದಿಲ್ಲ. ಹಾಗಾಗಿ ಅವುಗಳಿಗೆ ಕರ್ಮವು ಅಂಟಿಕೊಳ್ಳುವುದಿಲ್ಲ. ಯಾಕಂದ್ರೆ ಅವುಗಳಿಗೆ ಪ್ರಾಣಿ ಜನ್ಮ ಬಂದಿರುವುದೇ ಅವುಗಳ ಕರ್ಮದ ಒಂದು ಫಲದಿಂದಾಗಿ. ಆದ್ರೆ ಮನುಷ್ಯ ಜನ್ಮ ಬಂದಿರುವಂತಹದ್ದು ನಾವು 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ, ಆ ಎಲ್ಲ ಅನುಭವಗಳನ್ನ ಕಳೆದ ನಂತರ ನಾವು ಬಂದಿರುವಂತಹದ್ದು ಈ ಮನುಷ್ಯ ಜನ್ಮಕ್ಕೆ. ಇದು ಬಹಳ ದುರ್ಲಭವಾದದ್ದು. ಆದ್ರೆ ಎಲ್ಲಾ ಜೀವಿಗಳಿಗೂ ಮನುಷ್ಯ ಜನ್ಮ ಅದು ಅನೇಕ ಜನ್ಮಗಳ ನಂತರ ಅದು ಬರ್ತದೆ. ಅದಕ್ಕೆ ವಿಶೇಷವಾಗಿ ನಮ್ಮ ಪ್ರಯತ್ನ ಏನೂ ಇರುವುದಿಲ್ಲ. ನಾವು ಬೇರೆ ಬೇರೆ ಜನ್ಮಗಳನ್ನ ಕಳೆದ ನಂತರ ಒಂದು ಮನುಷ್ಯ ಜನ್ಮವನ್ನ ಭಗವಂತನು ಒಂದು ಅವಕಾಶವನ್ನ ಕೊಡ್ತಾನೆ. ಆದ್ರೆ ಅದು ತುಂಬಾ ದುರ್ಲಭ. ಅಂದ್ರೆ ಯಾವಾಗಲೂ ಸಿಗುವಂಥದ್ದಲ್ಲ. ಬಹಳ ಜನ್ಮಾಂತರಗಳ ನಂತರ ಮನುಷ್ಯ ಜನ್ಮವು ಬರ್ತದೆ. ಅಂತಹ ಮನುಷ್ಯ ಜನ್ಮವನ್ನ ಪಡೆದ ಮೇಲೆ ನಾವು ಜವಾಬ್ದಾರಿಯಿಂದ ನಡೆದುಕೊಳ್ಳದೇ ಇದ್ರೆ ಮತ್ತೆ ಅದೆಷ್ಟೋ ಸಾವಿರಾರು ಲಕ್ಷಾಂತರ ವರ್ಷಗಳವರೆಗೆ ನಾವು ಮತ್ತೆ ಕಾಯಬೇಕಾಗ್ತದೆ. ಮತ್ತೆ ಯಾವಾಗ ನಾವು ಈ ಒಂದು ಮನುಷ್ಯ ಜನ್ಮವನ್ನ ಪಡೆಯುತ್ತೇವೋ ಅದು ನಮಗೆ ಗೊತ್ತಾಗುವುದಿಲ್ಲ, ನಮಗೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ರೀತಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಬಂದವರು ಪ್ರಸಾದವನ್ನ ಸ್ವೀಕರಿಸಬೇಕು. ಆ ಭಗವಂತನಿಗೆ ಅರ್ಪಣೆ ಮಾಡಿದಂತಹ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಆ ಭಗವಂತನಿಗೆ ಭಕ್ತಿಯಿಂದ ನಾವು ಅರ್ಪಿಸಿದಂತಹ ಪ್ರಸಾದವನ್ನ ನಾವು ಸ್ವೀಕಾರ ಮಾಡೋದ್ರಿಂದ ಅದು ನಮ್ಮ ಎಲ್ಲಾ ಕರ್ಮವನ್ನು ಕೂಡ ನಾಶ ಮಾಡ್ತದೆ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೇತೆ ಅಘಂ ಪಾಪ
ಏ ಪಚಂತಿ ಆತ್ಮಕಾರಣಾತ್, ಯಾರು ತನಗಾಗಿ ಅಡಿಗೆ ಮಾಡಿಕೊಳ್ತಾನೋ ಆತನು ಪಾಪವನ್ನೇ ಉಣ್ಣುತ್ತಾನೆ. ಆದ್ರೆ ಭಗವಂತನ ಪ್ರಸಾದವನ್ನ ಸ್ವೀಕರಿಸುವುದರಿಂದ ನಾವು ಎಲ್ಲಾ ಕರ್ಮದಿಂದಲೂ ಕೂಡ ಬಿಡುಗಡೆಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಇಲ್ಲಿ ತೇನ ತ್ಯಕ್ತೇನ ಭುಂಜೀತ, ಆ ಭಗವಂತ ನಮ್ಮ ಪಾಲಿಗೆ ಏನನ್ನ ಮೀಸಲಿಟ್ಟಿದ್ದಾನೋ ಅಥವಾ ಏನನ್ನ ನಮಗೆ ಕೊಟ್ಟಿದ್ದಾನೋ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಬೇರೆ ವಸ್ತುಗಳನ್ನು ನಾವು ಸ್ವೀಕಾರ ಮಾಡಬಾರದು. ಇದು ಪ್ರತಿಯೊಬ್ಬನು ತನಗೆ ಅವಶ್ಯಕವಾದಂತಹ ವಸ್ತುಗಳನ್ನು ಮಾತ್ರ ಅವನ ಭಾಗವೆಂದು ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕಳ್ಳರು ಅಂತ ಹೇಳಿ ಅನಿಸಿಕೊಳ್ತೇವೆ. ಈ ಭೌತಿಕ ಪ್ರಪಂಚದ ಒಂದು ಏನು ಸಂಕೋಲ ಇದೆ ಅದರಿಂದ ನಾವು ಬಂಧಿಗಳಾಗಬೇಕಾಗ್ತದೆ. ಈ ಭೌತಿಕ ಪ್ರಪಂಚದಲ್ಲಿ ನಮಗಿರುವಂತಹ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅದರಿಂದಾಗಿಯೇ ನಾವು ಈಗ ಪಡ್ತಾ ಇರುವಂತಹ ಎಲ್ಲ ಕಷ್ಟಗಳಿಗೂ ಕೂಡ ಅದು ಕಾರಣವಾಗಿದೆ. ಈಗ ಇಲ್ಲಿ ಒಂದು ಆಕ್ಟಿವಿಟಿ ಇದೆ. ಪ್ರಸ್ತುತ ವ್ಯವಹಾರಗಳಿಂದ ಉದಾಹರಣೆಗಳನ್ನು ಆಯ್ಕೆ ಮಾಡಿ. ಅಂದ್ರೆ ಈಗ ಪ್ರೆಸೆಂಟ್ಲಿ ಏನೆಲ್ಲ ನೀವು ಸಮಾಜದಲ್ಲಿ ನಡೀತಾ ಇದೆ ಅವುಗಳ ಮೇಲೆ ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಯಾವ ರೀತಿ ಜನರು ಭೌತಿಕ ವಸ್ತುಗಳನ್ನ ತಮ್ಮದಾಗಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಅಲ್ಲಿ ಈಶಾವಾಸ್ಯ ತತ್ವದ ಒಂದು ಕೊರತೆ ಇದೆ ಅನ್ನೋದನ್ನ ತಾವು ಹೇಳಬಹುದು. ಉದಾಹರಣೆಗೆ ಮೊದಲೇ ಹೇಳಿದಾಗೆ 2ನೇ ಮಹಾಯುದ್ಧದ ಕಾಲದಲ್ಲಿ ಜನರು ಭೂಮಿಗಾಗಿ ಕಾದಾಡ್ತಾ ಇದ್ರು. ಆದ್ರೆ ಅವರಿಗೆ ಈಶಾವಾಸ್ಯ ತತ್ವ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿರಲಿಲ್ಲ. ಅದೇ ರೀತಿಯಾಗಿ ಬೇರೆ ಉದಾಹರಣೆಗಳನ್ನ ನೀವು ಯಾವುದಾದ್ರೂ ಇದ್ರೆ ಅದನ್ನ ಇಲ್ಲಿ ಪ್ರಸ್ತುತಪಡಿಸಬಹುದು. ಹ್ಯಾಂಡ್ ಡೌನ್ ಮಾಡಿ, ಯಾರು ಹೇಳ್ತೀರೋ ಅವ್ರ ಕೈ ಮೇಲೆ ಎತ್ಬಹುದು. ಶಶಿಕುಮಾರ್ ಪ್ರಭು. ಪ್ರಭುಜಿ, ಉದಾಹರಣೆಗೆ ನಾವು ಪ್ರಾಣಿಗಳನ್ನೆಲ್ಲ ತಿನ್ನಬಾರ್ದು, ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು, ಹಿಂಸೆ ಕೊಟ್ಟು ಅವುಗಳ ಮಾಂಸವನ್ನು ನಾವು ಭಕ್ಷಿಸಬಾರ್ದು. ಯಾಕಂದ್ರೆ ಅದು ನಮಗೋಸ್ಕರ ಇಟ್ಟಿರೋದಲ್ಲ. ಭಗವಂತ ನಮಗೋಸ್ಕರ ಇಟ್ಟಿರೋದು ಪತ್ರಂ ಪುಷ್ಪಂ ಫುಲಂ ತೋಯಂ ಅಷ್ಟೇನೆ. ಮತ್ತೆ ಹಾಲು ಇವನ್ನೆಲ್ಲ ಸೇವಿಸಬಹುದು, ಹಾಲು ಅಥವಾ ಹಾಲಿನ ಪದಾರ್ಥಗಳನ್ನ. ಆದ್ರೆ ನಾವು ಪ್ರಾಣಿಗಳನ್ನೆಲ್ಲ ಹಿಂಸೆ ಕೊಟ್ಟು ಅವುಗಳನ್ನ ಸಾಯಿಸಿ ಅವುಗಳನ್ನೆಲ್ಲ ಮಾಂಸ ಭಕ್ಷಣೆಯನ್ನು ಮಾಡ್ತೇವೆ. ಇದು ನಮಗೋಸ್ಕರ ಇಟ್ಟಿರೋದಲ್ಲ. ಸೊ ಅದೇ ರೀತಿ ಈಗಲೂ ಕೂಡ 2ನೇ ವಿಶ್ವಯುದ್ಧದಲ್ಲಿ ಏನ್ ನಡೀತಾ ಇತ್ತು ಈಗಲೂ ಕೂಡ ಅದೇ ನಡೀತಾನೆ ಇದೆ. ಪ್ರತಿಯೊಂದು ದೇಶಗಳ ಮಧ್ಯೆ ಅದು 1 ಇಂಚು 2 ಇಂಚುಗಳು ಜಗಳ, ಇದಕ್ಕೋಸ್ಕರ ಮಕ್ಕಳ ತರ ಗಲಾಟೆ ಮಾಡ್ತಾ ಇರ್ತಾರೆ, ನಾಯಿ ಬೆಕ್ಕುಗಳ ತರವಾಗಿ. ಸೊ ಇದು ಈಗಲೂ ಮುಂದುವರಿತಾನೆ ಇದೆ ಪ್ರಭುಜಿ. ಆಗ ಪ್ರಭುಪಾದ್ರೆ ಏನ್ ಹೇಳಿದ್ರು ಅದಕ್ಕೂ ಇದಕ್ಕೂ ಇನ್ನಷ್ಟು ಜಾಸ್ತಿನೇ ಆಗ್ತಾ ಇದೆ ಇವಾಗ ಅಷ್ಟೇ. ಧನ್ಯವಾದ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ನಾವು ಮಾಡ್ತಾ ಇರುವಂತಹ ಕಸಾಯಿಖಾನೆಗಳು ಅವುಗಳಿಂದಾಗಿ ಯುದ್ಧ ಆಗುವಂಥದ್ದು. ಯುದ್ಧ ಅಂತ ಹೇಳಿದ್ರೆ ಮನುಷ್ಯನಿಗೋಸ್ಕರ ರಚಿತವಾಗಿರುವಂತಹ ಕಸಾಯಿಖಾನೆ. ಮನುಷ್ಯನನ್ನೇ ನಾಶ ಮಾಡುವಂತಹದ್ದು. ಪ್ರಾಣಿಗಳನ್ನ ನಾಶ ಮಾಡ್ತೇವೆ ನಾವು, ಅದೇ ರೀತಿ ಮನುಷ್ಯನು ತನ್ನ ನಾಶವನ್ನ ತಾನೇ ತಂದುಕೊಳ್ತಾನೆ. ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈಗ ಕೂಡ ಇದೇ ರೀತಿ ನಮ್ಮ ದೇಶದಲ್ಲಿಯೇ ಏನಾಗ್ತಾ ಇದೆ ಅಂದ್ರೆ ರಾಜ್ಯದಲ್ಲಿಯೇ ಗಡಿ ವಿವಾದಗಳು ಬರ್ತಾ ಇದೆ. ಅಂದ್ರೆ ಅದು ಮತ್ತೆ ನೀರಿನ ಬಗ್ಗೆಯೂ ಕಾವೇರಿ ನದಿ ನೀರನ್ನ ಹಂಚ್ಕೊಳ್ಳೋದು, ಆಮೇಲೆ ಈ ಬೆಳಗಾಂ ಮಹಾರಾಷ್ಟ್ರಕ್ಕೆ ಸೇರ್ಬೇಕು, ಕರ್ನಾಟಕಕ್ಕೆ ಸೇರ್ಬೇಕು, ಈ ತರ ವಿವಾದಗಳು ಇದು ರಾಜ್ಯದಲ್ಲಿ ನಡೀತಾ ಇದೆ. ಅದೇ ತರ ಕಾಶ್ಮೀರ ಇಲ್ಲಿ ನಮ್ಮ ಭಾರತಕ್ಕೆ ಸೇರಿದ್ದು ಪಾಕಿಸ್ತಾನಕ್ಕೆ ಸೇರಿದ್ದು, ಆ ತರ ಜಗಳಗಳು. ಮತ್ತೆ ಕಾಶ್ಮೀರಕ್ಕಾಗಿ ಎಷ್ಟು ಕೋಟಿ ರೂಪಾಯಿ ಅದನ್ನ ಆ ಒಂದು ಇದರಲ್ಲಿ ತುದಿಯಲ್ಲಿ ಸಿಯಾಚಿನ್ ನಲ್ಲಿ ಅಲ್ಲಿ ಮೇಂಟೈನ್ ಮಾಡಕ್ಕೆ ಅಲ್ಲಿ ಸೋಲ್ಜರ್ಸ್ ಅಷ್ಟು ಕಮ್ಮಿ ಟೆಂಪರೇಚರ್ ಮೈನಸ್ ಟೆಂಪರೇಚರ್ ಅಲ್ಲಿ ಆ ಸೋಲ್ಜರ್ಸ್ ನ ಮೇಂಟೈನ್ ಮಾಡಿ ಗಡಿ ಮೇಂಟೈನ್ ಮಾಡಕ್ಕಾಗಿ ಎಷ್ಟೋ ಕೋಟಿ ದಿನಕ್ಕೆ ಖರ್ಚಾಗ್ತದೆಯಂತೆ. ಸೊ ಅದು ಕೂಡ ಇದೆಲ್ಲ ಏಷಾವಾಸ್ಯದ ತತ್ವವೇ ಗೊತ್ತಿಲ್ಲ. ಆಮೇಲೆ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ನೋಡಿದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾದ ಗಡಿ, ಆಮೇಲೆ ಈ ರಷ್ಯಾದಲ್ಲಿ ನಡೀತಕ್ಕಂಥದ್ದು ಆ ಯುದ್ಧಗಳು, ಇದೆಲ್ಲ ಸುಮ್ಮನೆ ಎಲ್ಲ ನಮಗೆ ಈಶಾವಾಸ್ಯ ತತ್ವ ಇಲ್ಲದೆ ಎಲ್ಲಾ ರೀತಿಯ ವ್ಯವಹಾರಗಳು ನಡೀತಾ ಇದೆ. ಹಾಗೆ ಇಲ್ಲೆಲ್ಲ ನಾವು ಅತಿಕ್ರಮಣ ಮಾಡ್ತಾ ಇದ್ದೇವೆ. ಈಗ ಹೇಗೆ ಅತಿಕ್ರಮಣ ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ನೀರಿನ ಆಳಕ್ಕೆ ಹೋಗಿ ಅಲ್ಲಿಂದ ಇದನ್ನ ಆಯಿಲ್ ರಿಗಿಂಗ್ ಮಾಡ್ತೇವೆ. ಆಮೇಲೆ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ. ಮನುಷ್ಯ ಎಲ್ಲಿ ಕಂಡದ್ದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ, ಎಲ್ಲವನ್ನೂ ಡಿಸ್ಟ್ರಾಯ್ ಮಾಡ್ತಾ ಇದ್ದಾನೆ. ಯಾವುದನ್ನು ಡಿಸ್ಟ್ರಾಯ್ ಮಾಡ್ತಾ ಇಲ್ಲ. ಸಮುದ್ರವನ್ನ ಅದನ್ನ ಕಾಪಾಡ್ತಾನೆ ಇಲ್ಲ ಭಗವಂತಂದು ಹೇಳಿ. ಅದ್ರೊಳಗೆ ಎಲ್ಲ ಪ್ಲಾಸ್ಟಿಕ್ ಎಸೆಯೋದು, ಎಲ್ಲದನ್ನು
ಬೇಡದ ವಸ್ತುಗಳು, ಇಂಡಸ್ಟ್ರಿಯಲ್ ಇದನ್ನ ಎಸೆಯೋದು, ಸಮುದ್ರವನ್ನ ನಾವು ಹಾಳು ಮಾಡ್ತಾ, ಎಲ್ಲವನ್ನೂ ಹಾಳು ಮಾಡ್ತಾ ಇದ್ದೇವೆ, ನದಿಗಳನ್ನ ಹಾಳು ಮಾಡ್ತಾ ಇದ್ದೇವೆ. ಈಶಾವಾಸ್ಯ ಪ್ರಿನ್ಸಿಪಲ್ ಭಗವಂತನನ್ನ ಕಾಪಾಡಬೇಕು ಇಲ್ಲವೇ ಇಲ್ಲ. ಸೊ ಕತ್ತಲೆಯ ಮರೆಯೊಳಗೆ ರಾಜಕಾರಣಿಗಳನ್ನ ಒಳಗ್ ಹಾಕೊಂಡು ಎಲ್ಲವೂ ಮಾಡ್ತಾ ಇರೋದು ಇದು ಈಶಾವಾಸ್ಯ ಪ್ರಿನ್ಸಿಪಲ್ ಟೋಟಲಿ ಬ್ರೇಕ್ ಮಾಡ್ತಾ ಇದ್ದೇವೆ. ಸೊ ಆದ್ದರಿಂದ ನಾವು ಪ್ರಕೃತಿಯನ್ನು ನಿರ್ಮೂಲನ ಮಾಡೋದ್ರಲ್ಲಿ ಮನುಷ್ಯ ತುಂಬಾ ಮುಂದುವರಿತಾ ಇದ್ದಾನೆ. ಆದರೆ ಅದು ತನಗೆ ತಾನೇ ವಿಷ ಕೊಡದಂತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಇದು ಈಗ ನನ್ನ ಮನಸ್ಸಿಗೆ ಅನಿಸಿತು ಪ್ರಭು. ಹರೇ ಕೃಷ್ಣ. ಛಾಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನಗೆ ಮಟ್ಟಿಗೆ ಪ್ರಭುಜಿ, ನಮ್ಮ ಬ್ಯಾಂಗ್ಳೂರಲ್ಲಂತೂ ಕೆರೆಗಳನ್ನ, ಈ ಪಾರ್ಕ್ಗಳು, ಆಮೇಲೆ ಈ ಇದು ಮೋರಿಗಳಿರುತ್ತಲ್ಲ ಪ್ರಭುಜಿ, ಇಂಥದ್ದೆಲ್ಲಾನು ಅಲ್ಲೆಲ್ಲಾನು ಅದೆಲ್ಲಾನು ಕವಳಿಸ್ತಾ ಇದ್ದಾರೆ. ಎಲ್ಲ ಕಡೆ ಇದು ಫ್ಲಾಟ್ಸ್ ಎಲ್ಲಾನು ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಇನ್ವಾಲ್ವ್ ಆಗಿರ್ತಾರೆ. ದೊಡ್ಡ ದೊಡ್ಡ ಫ್ಲಾಟ್ಸ್ ಎಲ್ಲ ಕಟ್ಟಿಬಿಟ್ಟು ಅದನ್ನ ಮಾರೋ ಅಂಥದ್ದು. ಈ ಮೋರಿಗಂತೂ ಚಪ್ಪಡಿ ತರ ಹಾಕ್ಬಿಟ್ಟು ಅದು ಅಲ್ಲಿ ಮೋರಿ ಇರೋದೇ ಹೊರಟೋಗಿರುತ್ತೆ, ಗೊತ್ತಾಗೋದೇ ಇಲ್ಲ. ಹಂಗೆಲ್ಲ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಕೆಂಗೇರಿ ಕಡೆ ಇಂಥದ್ದೆಲ್ಲಾನು ಈ ಭೂಮಿ ಕಬಳಿಕೆ ಎಲ್ಲ ಹಿಂಗೆಲ್ಲ ಮಾಡ್ತಾರೆ. ಆಮೇಲೆ ಸರ್ಕಾರದಿಂದ ಈ ಬಡವರಿಗೆ ಅಂತ ಕೊಟ್ಟಿರ್ತಾರೆ ಪ್ರಭುಜಿ, ಫುಡ್ ಅದೆಲ್ಲಾನು ಕೊಟ್ಟಿರ್ತಾರೆ. ಅದನ್ನೆಲ್ಲಾನು ಸ್ಟೋರ್ ಮಾಡ್ಬಿಟ್ಟು ಇವ್ರು ಬೇರೆಯವ್ರಿಗೆ ಮಾಡ್ಕೊಡೋದು, ದೊಡ್ಡ ದೊಡ್ಡವರ ಕೈವಾಡದಲ್ಲೇ ಇಂಥದ್ದೆಲ್ಲಾನು ನಡೀತಾ ಇರುತ್ತೆ. ಆಮೇಲೆ ಈ ಕಾಂಟ್ರಾಕ್ಟ್ಸ್ ತಗೋತಾರೆ ರೋಡ್ ಸೈಡ್ ತಗೊಂಡು, ಅದರಲ್ಲಿ ದುಡ್ಡು ಕಬ್ಳಿಸೋದ್ರಲ್ಲೇ ಇರ್ತಾರೆ, ಅವರು ನೆಟ್ಟಿಗೆ ಇದ್ ಮಾಡೋದಿಲ್ಲ. ಸೊ ಇದನ್ನು ಅವರು ಈಶಾವಾಸ್ಯಂ ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಧನ್ಯವಾದ. ಹರೇ ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇಲ್ಲಿ ನಾವು ನೋಡೋ ಹಾಗೆ ಮಾನವ ಜನ್ಮ ಮಾತ್ರವೇ ಜವಾಬ್ದಾರಿಯುತ ಜನ್ಮ ಅಂತ ನಾವು ನೋಡ್ತಾ ಇದೀವಿ. ಆದ್ರೆ ನಾವು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ರಾಜಕೀಯದ ವಿಚಾರ ತಿಳ್ಕೊಂಡಾಗ ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ನಾವು ನೋಡ್ತಾ ಇದೀವಿ. ಸೀಟುಗಳಿಗೋಸ್ಕರ ಎಷ್ಟೆಲ್ಲ ಒದ್ದಾಡ್ತಿದ್ದಾರೆ. ನಿಜವಾಗ್ಲೂ ಮಾನವೀಯತೆನೆ ಕಳ್ಕೊಂಡಿದ್ದಾರೆ. ಇಲ್ಲಿ ಪಶುಗಳಿಗೂ ಮನುಷ್ಯರಿಗೂ ಯಾವುದೇ ರೀತಿಯಂತ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಿದೆ. ಸೊ ಈ ಈಶಾವಾಸ್ಯಂ, ಈ ಜ್ಞಾನ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಬಂದಾಗ ರಾಷ್ಟ್ರೀಯತೆ ಅಂತಾರಾಷ್ಟ್ರೀಯತೆ ಅನ್ನೋದು ನೆಕ್ಸ್ಟ್ ಅನ್ಸತ್ತೆ. ಸೊ ಫಸ್ಟ್ ಆಫ್ ಆಲ್ ಮಾನವೀಯತೆಯಿಂದ ಜವಾಬ್ದಾರಿಯುತದಿಂದ ಬದುಕುವಂಥದ್ದು ಮೊದಲನೇ ಪಾಯಿಂಟ್ ಅನ್ಸುತ್ತೆ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ರಾಜಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಗೊತ್ತಿಲ್ಲ, ಕಾರ್ಖಾನೆ ಮತ್ತೆ ಕೃಷಿಗೆ ಇದು ಹೋಲಿಕೆ ಆಗುತ್ತಾ ಅಂತ ಪ್ರಭು. ಕೃಷಿ ಜಾಸ್ತಿ ಇತ್ತು ಮೊದ್ಲೆಲ್ಲ, ಈಗ ಕಾರ್ಖಾನೆ ಆಗಿ ಇದು ಇದಾಗ್ತಾ ಇದೆ. ಇನ್ನೊಂದು ವಿದ್ಯೆಯಲ್ಲಿ ನಾವು ಜಾಸ್ತಿ ಅವಿದ್ಯೆನೆ ಕಲಿತೀವಿ, ಭೌತಿಕವಾದದನ್ನೇ ಕಲಿತೀವಿ. ಅದು ಒಂದು ಪಾಯಿಂಟ್ ಬಂತು. ಮತ್ತೆ ಆಧ್ಯಾತ್ಮಿಕತೆಯಲ್ಲೇ ಅನೇಕ ಕಮ್ಯುನಿಟಿಗಳಾಗ್ಬಿಟ್ಟಿದೆ. ಅದರಿಂದ ಏನಾಗುತ್ತೆ, ನಿರಾಕಾರ, ಮಾಯಾವಾದಿ ಇದೆಲ್ಲ ಮಿಕ್ಸ್ ಆಗಿ ಕನ್ಫ್ಯೂಷನ್ ಆಗಿ ಜನರು ಈಶಾವಾಸ್ಯ ಪ್ರಿನ್ಸಿಪಲ್ ತತ್ವನೇ ಮರೆತು ಅದು ಅಲ್ಲಿ ಕಲಬೆರಕೆ ತರ ಆಗ್ತಾ ಇದೆ. ಅದೊಂದು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಹರೇ ಧನ್ಯವಾದ. ಹರೇ ಕೃಷ್ಣ. ರಾಘವ್ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು ಈಶಾವಾಸ್ಯಂ ಇದಂ ಸರ್ವಂ ಅಂದ್ರೆ ಪ್ರಭು, ಮೊದಲನೇದಾಗಿ ಈ ನಮ್ಮ ದೇಹನೇ ಪಂಚಭೂತಗಳಿಂದ ಆಗಿರುತ್ತೆ. ಸೊ ಇದನ್ನೇ ನಾವು ಭಗವಂತನ ಮರ್ತು ಬಿಟ್ಟಿರ್ತೀವಿ. ನಮ್ಮ ಒಂದು ಇದರ ತೃಪ್ತಿ ಪಡೆದು ನಮ್ ಕೆಲಸ 24 ಅದರಲ್ಲಿ ಇರ್ತೀವಿ. ಇವೊಂದು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೂ ಕೂಡ ಅದನ್ನ ಮರ್ತೋಗಿರ್ತೀವಿ. ಬಹುಶಃ ಈ ರೀತಿಯಾದ ಒಂದು ಪದಗಳು ನಮ್ಗೆ ಪದೇ ಪದೇ ಕಿವಿಗೆ ಡೈಲಿ ಬೀಳ್ತಾ ಇದ್ರೆ ಮೋಸ್ಟ್ಲಿ ನಮ್ಗೆ ನೆನಪಾಗ್ಬೋದೇನೋ ಒಂದು ಪ್ರಭುಜಿ. ಮತ್ತೆ ರಾಷ್ಟ್ರೀಯ ವಿಚಾರಕ್ಕೆ ಬಂದ್ರೆ ಮೊದಲನೇದಾಗಿ ನೇಚರ್ನ ನಾವು ಈಗ ಮಲ್ಲಿಕಾ ಮಾತಾಜಿ ಹೇಳಿದ ಹಾಗೆ ಅನೇಕ ನೈಸರ್ಗಿಕ ಸಂಪತ್ತುಗಳನ್ನ ಹೊರಗಡೆ ತೆಗಿತಾರೆ. ಬಟ್ ತೆಗೆದ್ರೆ ಅದನ್ನ ಏನ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಗೆ ಅದನ್ನ ಬಳಸ್ಬೇಕು. ಅದನ್ನ ಬಳಸ್ಕೊಂಡು ಬಳಸಿ ಅದನ್ನ ಕೃಷ್ಣ ಪ್ರಜ್ಞೆಗೆ ಬಳಸಿ ಅದನ್ನ ಉಪಯೋಗಿಸಿದ್ರೆ ಅದು ಒಂದು ನ್ಯಾಯಯುತವಾಗಿರುತ್ತೆ. ಅದನ್ನ ಅವರ ಒಂದು ದೇಶದ ಅಭಿವೃದ್ಧಿಗಾಗಿ ಮತ್ತು ಅವರ ಒಂದು ಏನು ಸ್ವಾಹಿತಕ್ಕಾಗಿ ಬಳಸ್ಕೊಳ್ಳೋದು ತಪ್ಪಾಗುತ್ತೆ. ಇದು ಒಂದು ರಾಷ್ಟ್ರೀಯ ವಿಚಾರದ ಬರುತ್ತೆ. ಅಂತಾರಾಷ್ಟ್ರೀಯ ವಿಚಾರಕ್ಕೆ ಹೋದ್ರೆ ಪ್ರಭುಪಾದ ಒಂದು ದೊಡ್ಡ ಕನಸು ಕಾಣ್ತಾರೆ. ಇಡೀ ಭೂಮಂಡಲ ಪೂರ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರು ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಸೊ ನಾವು ಮೊದಲನೇದಾಗಿ ಅದು ಹೇಳಿದಾಗೆ ನಾವು ಹುಟ್ಟಿರೋದೇ ಭಗವಂತನಿಗೋಸ್ಕರ ಹುಟ್ಟಿರೋ, ಅದನ್ನ ಮರ್ತೋಗ್ಬಿಡ್ತೀವಿ. ಮೊದಲನೇ ಪಾಯಿಂಟ್ ಹೇಗೆ ಮಗುಗೆ ಪಾಠಶಾಲೆ ಮನೆಯಿಂದ ಸ್ಟಾರ್ಟ್ ಆಗುತ್ತೆ, ಅದೇ ರೀತಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಈ ಪ್ರಜ್ಞೆ ಬೆಳ್ಕೊಂಡಾಗ ಏನಾಗುತ್ತೆ, ಆ ಪದಕ್ಕೆ ಒಂದು ತಕ್ಕ ಅರ್ಥ ಸಿಗುತ್ತೆ ಪ್ರಭುಜಿ. ಇದನ್ನ ಎಲ್ಲಾರು ಮರ್ತೋಗಿರ್ತಾರೆ. ಈ ರೀತಿಯಾಗಿ ಸ್ವಂತವಾಗಿ ಬಳಸ್ಕೊತಾರೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಪ್ರಭು. ಮುಂದುವರಿಸೋಣ.
ಓದೋರು ಕೈ ಮೇಲೆ ಎತ್ತಿ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ. Yes. ಜೀವನದ ಕೆಳ ಹಂತಗಳಲ್ಲಿ ಇದ್ದಕ್ಕಿದ್ದಂತೆ ಭಕ್ತಿ ಸೇವೆಯ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ವೇದಗಳು ಮಾನವನಿಗೆ ಪರಮಪುರುಷನ ಶಕ್ತಿಯನ್ನು ಕ್ರಮವಾಗಿ ಅರಿಯುವಂತಹ ರೀತಿಯಲ್ಲಿ ಅವನ ಕ್ರಿಯಾಶಕ್ತಿಯನ್ನು ನಿಯಂತ್ರಿಸಬಲ್ಲವು. ಧನ್ಯವಾದ. ವೇದಗಳ ಜೀವನದ ಕೆಳಹಂತದಲ್ಲಿ ಅಂತ ಹೇಳಿದ್ರೆ ಇನ್ನು ಆಧ್ಯಾತ್ಮಕ್ಕೆ ಬರುವಂತಹ ಪ್ರಾರಂಭಿಕ ಹಂತದಲ್ಲಿ ತಕ್ಷಣವೇ ಭಕ್ತಿ ಸೇವೆಯ ಕೆಲಸ ಕಾರ್ಯಗಳನ್ನ ಒಂದೇ ಸಲಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿಯೇ ವೇದಗಳು ಒಂದು ಹಂತ ಹಂತವಾಗಿ ಜನರಿಗೆ ಆ ಒಂದು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಅನುವು ಮಾಡಿಕೊಡ್ತದೆ. ಮೊದಲನೇದಾಗಿ ವೇದಗಳು ಕರ್ಮಕಾಂಡೀಯ ವಿಚಾರಗಳನ್ನ ಹೇಳ್ತದೆ. ಯಾಕಂದ್ರೆ ವ್ಯಕ್ತಿ ತನ್ನ ಸ್ವಂತ ಲಾಭ ನಷ್ಟಗಳನ್ನಷ್ಟೇ ನೋಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಅಂತಹವನಿಗೆ ತಕ್ಷಣವೇ ಇದ್ಯಾವುದು ಕೂಡ ನಿಂದಲ್ಲ, ನೀನು ಕೇವಲ ಕೆಲಸ ಮಾತ್ರ ಮಾಡಬೇಕು, ಅದರ ಫಲ ಎಲ್ಲ ಭಗವಂತನಿಗೆ ಸೇರಿತ್ತು ಅಂತ ಹೇಳಿದ್ರೆ ಯಾರು ಕೂಡ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇರೋದಿಲ್ಲ. ಅಂಥವರಿಗೆ ವೇದಗಳು ಯಾವ ರೀತಿಯಾಗಿ ಅವರ ಜೀವನದಲ್ಲಿ ಪ್ರವೇಶ ಮಾಡ್ತದೆ ಅಂತ ಹೇಳಿದ್ರೆ, ನೀವು ಮಾಡುವಂತಹ ಕಾರ್ಯಗಳನ್ನ ಸರಿಯಾಗಿ ತಿಳಿದು ಮಾಡಿದ್ರೆ, ಅದರ ಹಿಂದೆ ಯಾರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರನ್ನ ತಿಳಿದು ಅವರಿಗೆ ನೀವು ನಿಮ್ಮ ಕರ್ಮದ ಫಲವನ್ನ ಒಪ್ಪಿಸುವುದಾದ್ರೆ, ಅಥವಾ ಅವರನ್ನ ಮೆಚ್ಚಿಸಿ ನೀವು ಕೆಲಸವನ್ನ ಮಾಡುವುದಾದ್ರೆ ನಿಮಗೆ ಇದರಿಂದ ಹೆಚ್ಚಿನ ಫಲವನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಆ ಕರ್ಮಕಾಂಡ ವಿಚಾರಗಳನ್ನ ಹೇಳ್ತಾರೆ. ಆಮೇಲೆ ದೇವತಾ ಪೂಜೆಗಳನ್ನ ಹೇಳ್ತಾರೆ. ಪ್ರತಿಯೊಂದು ಕಾರ್ಯದ ಹಿಂದೆಯೂ ಒಬ್ಬ ಅಭಿಮಾನಿ ದೇವತೆ ಅಂತ ಇರ್ತಾರೆ. ಈಗ ಮಳೆ ಬರ್ಬೇಕಾದ್ರೆ ಇಂದ್ರ ಬೇಕು, ಅಥವಾ ಸೂರ್ಯನಿಂದ ನಮಗೆ ಬೆಳಕು ಬರ್ತದೆ, ಚಂದ್ರನಿಂದ ಈ ಹಣ್ಣುಗಳಲ್ಲಿ ರುಚಿ ಬರ್ತದೆ. ಈ ಸೂರ್ಯ, ಚಂದ್ರ, ಇಂದ್ರ ಇವರೆಲ್ಲರೂ ಕೂಡ ದೇವತೆಗಳು ಇದ್ದಾರೆ ಅನ್ನುವಂತಹ ಒಂದು ಜ್ಞಾನವನ್ನ ವ್ಯಕ್ತಿ ಪಡೀತಾನೆ. ಇದೆಲ್ಲವೂ ಕೂಡ ನಿಧಾನಕ್ಕೆ ಮೇಲೆ ಬರುವಂತಹದ್ದು. ಈ ರೀತಿ ಆ ವೇದಗಳು ಪುಷ್ಪಿತಾಂ ವಾಚಂ ಯಾಮಿಮಾಂ ಪುಷ್ಪಿತಾಂ ವಾಚಂ ವೇದವಾದರ ತಾಪಾರ್ಥ ನಾಣ್ಯದ ಸ್ಥಿತಿವಾದಿನಃ, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ನಿಧಾನಕ್ಕೆ ವ್ಯಕ್ತಿಯನ್ನ ಕ್ರಮಕ್ರಮವಾಗಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಹಂತಕ್ಕೆ ಆ ವ್ಯಕ್ತಿ ಬರ್ತಾನೆ. ಆದ್ರಿಂದ ಯಾವುದನ್ನು ಕೂಡ ನಾವು ತಿರಸ್ಕರಿಸಬೇಕಾಗಿಲ್ಲ. ರಾಜಿ ಮಾತಾಜಿ. ಸಂಸಾರಿ ಆದರೆ ಅಥವಾ ಪರೋಪಕಾರಿ ಆದರೆ, ಸಮಾಜವಾದಿ ಆದರೆ, ಕಮ್ಯುನಿಸ್ಟ್ ಆದರೆ, ರಾಷ್ಟ್ರೀಯತಾವಾದಿ ಆದರೆ, ಇಲ್ಲವೇ ಮಾನವತಾವಾದಿಯಾದರೆ ತಪ್ಪಲ್ಲ. ಆದರೆ ಅವನು ತನ್ನ ಕೆಲಸ ಕಾರ್ಯಗಳನ್ನು ಭಗವತ್ ಕೇಂದ್ರಿತ ಭಾವನೆಯಿಂದ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ಬಹಳ ಒಂದು ಪರಿಪೂರ್ಣತೆಯನ್ನ ಪಡೆಯುವಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಹೇಳ್ತಾರೆ, ಸಂಸಾರ ಅನ್ನುವಂಥದ್ದು ಒಂದು ಬಂಧನ ಆಗ್ತದೆ, ಅಥವಾ ನೀವು ಸಮಾಜ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ನಿಮ್ಮ ಭಕ್ತಿಗೆ ಅದು ಅಡ್ಡಿಯನ್ನ ಉಂಟು ಮಾಡಬಹುದು, ಅಥವಾ ಸಮಾಜವಾದಿ, ಕಮ್ಯುನಿಸ್ಟ್, ರಾಷ್ಟ್ರೀಯವಾದಿ, ಮಾನವತಾವಾದಿ ಇವುಗಳನ್ನು ಯಾವುದನ್ನು ಕೂಡ ಶುದ್ಧ ಭಕ್ತರು ಅಷ್ಟೊಂದು ಅದನ್ನ ಹಚ್ಚಿಕೊಳ್ಳುವುದಿಲ್ಲ. ಅದು ಕೃಷ್ಣ ಸೇವೆಯಲ್ಲಿ ಉಪಯೋಗವಾಗುವುದಾದ್ರೆ ಮಾತ್ರ ಅದನ್ನ ಬಳಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಅವರು ಬಳಸಲಿಕ್ಕೆ ಹೋಗುವುದಿಲ್ಲ. ಅಥವಾ ಆದ್ರೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಇದು ಆರಂಭಿಕರಿಗೆ ಹೇಳುವಂತಹದ್ದು. ಈಗ ಹಿಂದೆ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ತಾನು ಜೀವನದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು ಅಂತ ಹೇಳಿ ಅವನಿಗೆ ಆಸೆ ಇದೆಯೋ ಆ ರೀತಿಯಾಗಿ ಜೀವಿಸುವಂತಹ ಒಂದು ಸ್ವಾತಂತ್ರ್ಯ ಅವನಿಗಿದೆ. ಅದನ್ನೇ ಬದಲಾಯಿಸಬೇಕು ಅಂತಿಲ್ಲ. ಆದ್ರೆ ಭಗವಂತನನ್ನ ಸೇರಿಸಿಕೊಳ್ಬೇಕು, ಭಗವಂತನನ್ನ ಬಿಟ್ಟು ಅದನ್ನ ಮಾಡಬಾರ್ದು. ಈಗ ಒಂದು ವೇಳೆ ವ್ಯಕ್ತಿ ಸಂಸಾರಿ ಆದ್ರೆ ತನ್ನ ಮಕ್ಕಳನ್ನ ಕೃಷ್ಣ ಪ್ರಜ್ಞೆಯುತರನ್ನಾಗಿ ಮಾಡಬೇಕು. ಪರೋಪಕಾರಿ ಆದ್ರೆ ಕೃಷ್ಣನ ಒಂದು ಭಕ್ತಿಯನ್ನ ಜನರಿಗೆ ಹರಡುವುದರಲ್ಲಿ ಅವರು ಕೆಲಸವನ್ನ ಮಾಡಬೇಕು. ನೀವು ಹೇಗೂ ಪರೋಪಕಾರಿ ಅಂತ ಹೇಳಿದ್ರೆ ನಾವು ಜನರಿಗೆ ಸಹಾಯವನ್ನ ಮಾಡುವಂಥದ್ದು. ಹಾಗಾಗಿ ನಾವು ಸಹಾಯ ಮಾಡುವುದಲ್ಲ, ನಿಜವಾಗಿ ಭಗವಂತನೇ ನಮ್ಮ ಮೂಲಕ ನಿಮಗೆ ಸಹಾಯವನ್ನ ಮಾಡ್ತಾ ಇದ್ದಾನೆ, ಎಲ್ಲವೂ ಕೂಡ ಅವನಿಗೆ ಸೇರಿದ್ದು ಅನ್ನುವಂತಹ ಸತ್ಯವನ್ನ ಅವರಿಗೆ ತಿಳಿಸಬೇಕು. ಇದೆಲ್ಲ ನಾನೇ ಮಾಡಿದ್ದು ಅಂತ ಹೇಳಿ ನನ್ನ ಹೆಸರನ್ನ ಮಾತ್ರ ನಾನು ಫೋಟೋದಲ್ಲಿ ಅಥವಾ ಫ್ಲೆಕ್ಸ್ ಅಲ್ಲಿ ಹಾಕಿಸಿಕೊಳ್ಳುವಂಥದ್ದಲ್ಲ. ಆ ಭಗವಂತನ ಒಂದು ಅನುಗ್ರಹದಿಂದ ನಿಮಗಿದು ದೊರಕ್ತದೆ ವಿನಃ ನಾನು ಮಾಡಿದ್ದಲ್ಲ ಅಂತ ಹೇಳಿ ಅವನು ಪ್ರಾಮಾಣಿಕವಾಗಿ ಅವರಿಗೆ ತಿಳಿಸಿ ಹೇಳಬೇಕು. ಈ ರೀತಿಯಾಗಿ ವ್ಯಕ್ತಿ ರಾಷ್ಟ್ರೀಯವಾದಿ ಆಗ್ಲಿ ಅಥವಾ ಮಾನವತಾವಾದಿ ಆಗ್ಲಿ ಏನೇ ಆದ್ರೂ ಕೂಡ ಅದು ಏನು ಸಮಸ್ಯೆ ಆಗೋದಿಲ್ಲ. ಯಾವಾಗ ಅದು ಭಗವತ್ ಕೇಂದ್ರಿತವಾಗಿದ್ರೆ ಮಾತ್ರ.
ರಾಘವ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು ಎಕೋ ಬರ್ತಾ ಇದೆ ಪ್ರಭು. ಹೌದು ಪ್ರಭು. 2 ಡಿವೈಸ್ ಇದೆಯಾ? 2 ಡಿವೈಸ್ ಇದೆ. ಒಂದೊಂದು ಮ್ಯೂಟ್ ಮಾಡಿ. ಈಗ ಸರಿ ಇದೆ ಪ್ರಭು. ಎಸ್ ಪ್ರಭು. ಹರೇ ಕೃಷ್ಣ. ನಮಗೆ ಬೇಕಾದುದಕ್ಕಿಂತ ಹೆಚ್ಚನ್ನು ಸ್ವೀಕರಿಸಬಾರದು. ಈ ಬ್ರಹ್ಮಾಂಡದೊಳಗೆ ಏನೇ ಐಶ್ವರ್ಯವಿದ್ದರೂ ಎಲ್ಲವೂ ಭಗವಂತನಿಗೆ ಸೇರಿದ್ದು ಮತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಈ ಸಂಪತ್ತಿನ ಲಾಭವನ್ನು ಪಡೆಯಲು ನಮಗೆ ಹಕ್ಕಿದೆ. ಆದರೆ ನನಗೆ ಬೇಕಾದುದಕ್ಕಿಂತ ಹೆಚ್ಚಿಲ್ಲ ಅಷ್ಟೇ. ಇದು ಆಧ್ಯಾತ್ಮಿಕ ಕಮ್ಯುನಿಸಂ. ನೀವು ಹೆಚ್ಚು ತೆಗೆದುಕೊಂಡರೆ ಶಿಕ್ಷಾರ್ಹರಾಗುತ್ತೀರಿ. ಇದು ಪ್ರಕೃತಿಯ ನಿಯಮ. ಭಗವದ್ಗೀತಾ 1.15 ಲಂಡನ್ ಜುಲೈ 15, 1975. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. ಈ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿಸಿರುವಂತಹ ಈ ಪ್ರಪಂಚದಲ್ಲಿ ಜೀವಿಗಳಿಗೆ ಏನೆಲ್ಲ ಬೇಕೋ ಅದೆಲ್ಲವೂ ಇದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ಸ್ವಾರ್ಥದಿಂದ ಅಥವಾ ಒಂದು ದುರಾಲೋಚನೆಯಿಂದ ಇತರರಿಗೆ ಸೇರಿದಂತಹ ವಸ್ತುವನ್ನು ನಾವು ಕಬಳಿಸದೇ ಇದ್ರೆ ಈ ಪ್ರಪಂಚದಲ್ಲಿ ಯಾವುದಕ್ಕೆ ಕೂಡ ಕಡಿಮೆ ಇರುವುದಿಲ್ಲ. ಎಲ್ಲರಿಗೂ ಕೂಡ ಸಾಕಾಗುವಷ್ಟು ಆ ಭಗವಂತ ನೀಡ್ತಾ ಇದ್ದಾನೆ. ಆದ್ರೆ ನಮ್ಮ ದುರಾಲೋಚನೆಯಿಂದ ಅಥವಾ ನಾವು ಆ ಒಂದು ಲೋಭತನಕ್ಕೆ ಒಳಗಾಗಿ ಎಲ್ಲವೂ ಕೂಡ ನನಗೇ ಬೇಕು ಅಂತ ಹೇಳಿ ಪಡೆದುಕೊಳ್ಳಿಕ್ಕೆ ಹೋದಾಗ ಈ ಒಂದು ಕೃತಕವಾದಂತಹ ಕೊರತೆಯು ಎದುರಾಗುತ್ತದೆ. ಇದನ್ನು ನಾವು 2ನೇ ಶ್ಲೋಕದಲ್ಲಿ ಕಾಣಬಹುದು. 2ನೇ ಶ್ಲೋಕ 2ನೇ ಮಂತ್ರ ಈ ರೀತಿಯಾಗಿದೆ. ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಂ ಸಮ ಏವಂ ತ್ವೈನಾನ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಇಲ್ಲಿ ನಾವು ಪದಗಳನ್ನು ನೋಡುವುದಾದ್ರೆ ಇದು ಕೆಲಸ ಮಾಡುವುದರ ಬಗ್ಗೆ ಹೇಳ್ತದೆ. ಕುರುವನ್ನೇವೇಹ ಕರ್ಮಾಣಿ. ಕುರುವನ್ ಅಂತ ಹೇಳಿದ್ರೆ ಮಾಡುವಂಥದ್ದು ಕೆಲಸ. ಏವ ಈ ರೀತಿಯಾಗಿ ಹೀಗೆ ಇಹ ಈ ಜೀವಮಾನದಲ್ಲಿ ಕರ್ಮಾಣಿ ಕರ್ಮಗಳನ್ನು ಜಿಜಿ ವಿಶೇಷ ಅಂದ್ರೆ ಜೀವಿಸಲು ಇಚ್ಛೆ ಪಡಬೇಕು. ಶತಂ 100 ವರ್ಷ 100 ಸಮ ವರ್ಷಗಳು. ಏವಂ ಹೀಗೆ ಬದುಕುತ್ತಾ ತ್ವಯಿ ನಿನಗೆ ನ ಇಲ್ಲ ಅನ್ಯಥಾ ಬೇರೆ ಉಪಾಯ ಇತಃ ಇದಕ್ಕಿಂತ ಅಸ್ತಿ ಇದೆ ನ ಇಲ್ಲ ಕರ್ಮವು ಲಿಪ್ಯತೆ ಸೋಂಕು ನರೇ ಮನುಷ್ಯನಿಗೆ. ಅನುವಾದ: ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂಥ ಕೆಲಸವು ಅವನನ್ನು ಕರ್ಮಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಮಗೆ 100 ವರ್ಷ ಬದುಕಬೇಕು ಅಂತೇಳಿ ತುಂಬಾ ಆಸೆ ಇರ್ತದೆ, ದೀರ್ಘಕಾಲವಾಗಿ ಬದುಕಬೇಕು ಅಂತೇಳಿ. ಆ ರೀತಿಯಾಗಿ ಬದುಕಬೇಕು ಅಂತಿದ್ರೆ ನಾವು ಈ ಈಶಾವಾಸ್ಯ ತತ್ವವನ್ನ ಅರ್ಥ ಮಾಡಿಕೊಳ್ಬೇಕು. ಈಶಾವಾಸ್ಯ ತತ್ವ ಅಂತ ಹೇಳಿದ್ರೆ ಈ ಪ್ರಪಂಚ ಭಗವಂತನಿಗೆ ಸೇರಿದ್ದು, ನಾನು ಇಲ್ಲಿ ಭಗವಂತನ ಒಂದು ಮಕ್ಕಳ ರೀತಿಯಲ್ಲಿ ಬದುಕಲಿಕ್ಕೆ ಅರ್ಹನಾಗಿದ್ದೇನೆ. ಎಲ್ಲರೂ ಕೂಡ ಭಗವಂತನ ಮಕ್ಕಳೇ ಆಗಿದ್ದಾರೆ. ಎಲ್ಲರಿಗೂ ಇಲ್ಲಿ ಬದುಕುವಂತಹ ಒಂದು ಹಕ್ಕು ಇದೆ. ಅವರವರಿಗೆ ಸೇರಿದ್ದನ್ನ ಅವರವರೇ ಪಡೆದುಕೊಳ್ಬೇಕು. ನಾವು ಅದನ್ನ ಕಬಳಿಸಬಾರದು. ಇಷ್ಟನ್ನ ನಾವು ಅರ್ಥ ಮಾಡಿಕೊಂಡಿವೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ 100 ವರ್ಷ ಬದುಕಿದ್ರು ಕೂಡ ಯಾರು ಅವರಿಗೆ ಶಾಪ ಹಾಕುದಿಲ್ಲ. ಅವರು ಯಾವಾಗ್ಲೂ ಕೂಡ ಶಾಂತವಾಗಿಯೇ ಇರ್ತಾರೆ. ಕುರುವನ್ನೇಹ ಕರ್ಮಾಣಿ, ಈ ರೀತಿಯಾಗಿಯೇ ಕೆಲಸವನ್ನ ಮಾಡಬೇಕು. 100 ವರ್ಷ, ಇಲ್ಲಿ ಶತಂ ಅಂತ ಹೇಳಿದ್ರೆ 100 ಶತಂ ಸಮ 100 ವರ್ಷಗಳ ಕಾಲ. 2ನೇ ಇದರಲ್ಲಿ ಹೇಳ್ತಾರೆ, 2ನೇ ಪಾದದಲ್ಲಿ ಏವಂ ತ್ವಯಿ ನ ಅನ್ಯತೇಸ್ತೋಸ್ತಿ, ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಮತ್ತೆ ಈ ರೀತಿಯಾಗಿ ಮಾಡಿದ್ರೆ ಮಾತ್ರ ವ್ಯಕ್ತಿಗೆ ಕರ್ಮವು ಅಂಟಿಕೊಳ್ಳುವುದಿಲ್ಲ. ಹೀಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಪ್ರಾರಂಭಿಸುವಾಗಲೇ ಹೇಳ್ತಾರೆ, ಯಾರೂ ಸಾಯಲು ಇಷ್ಟಪಡುವುದಿಲ್ಲ ಅಂತೇಳಿ. ಪ್ರತಿಯೊಬ್ಬರು ಎಷ್ಟು ಸಾಧ್ಯವೋ ಅಷ್ಟು ಕಾಲ ಎಳೆದಾಡಿಕೊಂಡು ಬದುಕಲು ಇಷ್ಟಪಡುತ್ತಾರೆ. ಈ ಪ್ರವೃತ್ತಿ ವೈಯಕ್ತಿಕವಾಗಿ ಮಾತ್ರವಲ್ಲದೆ ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ಸಾಮೂಹಿಕವಾಗಿಯೂ ಕಾಣುತ್ತದೆ. ಎಲ್ಲ ಜೀವಿಗಳಿಗೂ ಬದುಕಲಿಕ್ಕೆ ಇಷ್ಟ. ನೀವು ಪ್ರಾಣಿಗಳನ್ನೇ ನೋಡ್ಲಿ ಅಥವಾ ಇರುವೆ, ಕ್ರಿಮಿ ಕೀಟಗಳು ಯಾವುದನ್ನೇ ನೋಡ್ಲಿ, ಯಾರಿಗೂ ಸಾಯ್ಲಿಕ್ಕೆ ಇಷ್ಟ ಇಲ್ಲ. ಬದುಕಬೇಕು ಅನ್ನುವಂತಹ ಒಂದು ಆಸೆ ಇರ್ತದೆ. ಸಾವು ಅಂತ ಹೇಳಿ ಬಂದಾಗ ಪ್ರತಿಯೊಂದು ಜೀವಿಗೂ ಭಯ ಕಾಡ್ತದೆ. ಸಾವು ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಆ ರೀತಿ ನಾವು ಬದುಕುವಂತಹ ಪ್ರತಿಯೊಂದು ದಿನವೂ ಕೂಡ ನಾವು ಅನೇಕ ಜನ್ಮಗಳಿಗೆ ಬೇಕಾದಷ್ಟು ಕರ್ಮವನ್ನ ಮಾಡಿರ್ತೇವೆ. ನಾವು ಒಂದು ದಿನ ಹೆಚ್ಚಿಗೆ ಬದುಕಿದ್ದೇವೆ ಅಂತ ಹೇಳಿದ್ರೆ ಅದು ಎಷ್ಟೋ ಜನ್ಮಗಳಿಗೆ ಬೇಕಾದಂತಹ ಕರ್ಮವನ್ನ ನಾವು ತಯಾರು ಮಾಡಿಟ್ಟ ಹಾಗೆ. ಅಂದ್ರೆ ಇನ್ನು ಮುಂದಕ್ಕೆ ಅಷ್ಟು ಜನ್ಮವನ್ನ ತಳೆದುಕೊಂಡು
ಆ ಕರ್ಮವನ್ನು ನಾವು ಕಳೆದುಕೊಳ್ಳಬೇಕು. ಹೀಗೆ ನಾವು ಬದುಕುವಂತಹ ಪ್ರತಿಯೊಂದು ಸಮಯವೂ ಕೂಡ ಅದು ನಮಗೆ ಹೆಚ್ಚಿನ ಬಂಧನವನ್ನೇ ತಂದಿಡ್ತದೆ. ಆದ್ರೆ ಯಾವಾಗ ನಮಗೆ ಕರ್ಮ ಬಂಧನಕರ ಆಗುವುದಿಲ್ಲ, ಅದು ಅಕರ್ಮವನ್ನ ಮಾಡೋದ್ರಿಂದ. ಈಗ ಕರ್ಮ, ವಿಕರ್ಮ ಮತ್ತೆ ಅಕರ್ಮ ಅಂತ ಹೇಳಿ 3 ರೀತಿಯ ಕರ್ಮ ಇದೆ. ಇದು ನಮಗೆ ಈಗಾಗಲೇ ಗೊತ್ತಿದೆ. ಕರ್ಮ ಅಂತ ಹೇಳಿದ್ರೆ ವ್ಯಕ್ತಿ ತಾನು ಮಾಡುವಂತಹ ದಿನನಿತ್ಯದ ಸ್ವಂತಕ್ಕೋಸ್ಕರ ಮಾಡುವಂತಹ ಕೆಲಸ ಕಾರ್ಯಗಳು. ಎರಡನೆಯದ್ದು ವಿಕರ್ಮ ಅಂತ ಹೇಳಿದ್ರೆ ಯಾವಾಗ ವ್ಯಕ್ತಿ ಮಾಡಬಾರದನ್ನೆಲ್ಲ ಮಾಡ್ತಾನೋ ಅದನ್ನ ವಿಕರ್ಮ ಅಂತ ಹೇಳಿ ಕರೀತಾರೆ. ಇಲ್ಲಿ ಇನ್ನೊಬ್ಬರ ಆಸ್ತಿಯನ್ನ ತಾನು ಸುಲಿಗೆ ಮಾಡುವಂತಹದ್ದು ಅಥವಾ ಪ್ರಾಣಿ ಹತ್ಯೆಯನ್ನ ಮಾಡುವಂತಹದ್ದು, ಇವುಗಳನ್ನೆಲ್ಲವನ್ನು ಕೂಡ ವಿಕರ್ಮ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಕಾನೂನಿನ ಪ್ರಕಾರವೂ ಕೂಡ ಅದು ಶಿಕ್ಷಾರ್ಹವಾದದ್ದು. ಆದ್ರೆ ಅಕರ್ಮ ಅಂತ ಹೇಳಿ ಒಂದಿದೆ. ಅಕರ್ಮ ಅಂತ ಹೇಳಿದ್ರೆ ಯಾವ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ವೋ ಅದನ್ನ ಅಕರ್ಮ ಅಂತ ಹೇಳ್ತೇವೆ. ಅದು ಯಾವುದು ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಸೇವೆ. ಈ ರೀತಿ ಮಾಡುವಂತಹ ಎಲ್ಲ ಕರ್ಮಗಳಲ್ಲಿಯೂ ಅಕರ್ಮವನ್ನೇ ನಾವು ಸಾಧಿಸಿದ್ರೆ 100 ವರ್ಷಗಳ ಕಾಲ ಶಾಂತವಾಗಿ ಬದುಕಿದ್ದು ನಂತರ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಇಲ್ಲಿ ಶಾಶ್ವತಂ ಅಥವಾ ಈ ಶತಂ ಸಮ ಅಂತ ಹೇಳಿ ಹೇಳಿರುವಂತಹದ್ದು. ಹಾಗೆ ಪ್ರಭುಪಾದರು ಇಲ್ಲಿ ಕರ್ಮ, ಅಕರ್ಮ ಮತ್ತೆ ವಿಕರ್ಮವನ್ನ 2ನೇ ಪ್ಯಾರಾಗ್ರಾಫ್ ನಲ್ಲಿ ವಿವರಿಸ್ತಾರೆ, ಪುಟ ಸಂಖ್ಯೆ 9. ಇದನ್ನು ನಾವು ಭಗವದ್ಗೀತೆಯಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ. ಹೀಗೆ ಯಾವ ಕರ್ಮದಿಂದ ನಾವು ಬಂಧನಕ್ಕೊಳಗಾಗಿದ್ದೇವೋ ಆ ಕರ್ಮದಿಂದಲೇ ನಾವು ಬಿಡುಗಡೆಯನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಅಂತಹ ಕೆಲಸಗಳನ್ನ ಕೃಷ್ಣನ ಸೇವೆಯಲ್ಲಿ ನಾವು ತೊಡಗಿಸಿದಾಗ. ಇದನ್ನೇ ಕರ್ಮಯೋಗ ಅಂತ ಹೇಳಿ ಕರೆಯುವಂಥದ್ದು. ಕರ್ಮ ಬಂಧನವನ್ನ ಕಳೆದು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಇನ್ನು 3ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಕೆಲಸವನ್ನ ಮಾಡದೇ ಇದ್ರೆ ಏನಾಗ್ತದೆ. ಈಗ 1ನೇ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಜೀವನವನ್ನ ನಡೆಸಬೇಕು ಅಂತೇಳಿ ಈಶಾವಾಸ್ಯ ತತ್ವವನ್ನ ಹೇಳಿದ್ರು. 2ನೇ ಶ್ಲೋಕದಲ್ಲಿ ಈಶಾವಾಸ್ಯ ತತ್ವವನ್ನ ಪಾಲಿಸಿದ್ರೆ ಏನಾಗ್ತದೆ, ಒಬ್ಬ ವ್ಯಕ್ತಿ 100 ವರ್ಷಗಳ ಕಾಲ ಬದುಕಬಹುದು. ಇಲ್ಲಿ ಇನ್ನೊಂದು ವಿಷಯ, ಏವಂ ತ್ವಯಿ ನಾಣ್ಯತೇತೋಸ್ತಿ, ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರೆ ಏನು, ನಾವು ಅಕರ್ಮವನ್ನ ಬಿಟ್ಟು ವಿಕರ್ಮ ಅಥವಾ ಕರ್ಮದಲ್ಲಿ ತೊಡಗಿದ್ರೆ ಮತ್ತೆ ಬಂಧನಕ್ಕೆ ಈಡಾಗಬೇಕಾಗ್ತದೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ಕಟ್ಟಡದಿಂದ ಕೆಳಗೆ ಬರಬೇಕು ಅಂತ ಹೇಳಿದ್ರೆ ಅವನು ಮೆಟ್ಟಿಲುಗಳ ಮೂಲಕವೋ ಅಥವಾ ಆ ಒಂದು ಲಿಫ್ಟ್ನ ಮೂಲಕವೋ ಬರಬೇಕು. ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು, ಬೇರೆ ಇನ್ನೊಂದು ದಾರಿ ಇದೆ. ಏನಂತ ಹೇಳಿದ್ರೆ ಮೇಲೆ ಹೋಗಿ ಅಲ್ಲಿಂದ ಕೆಳಗೆ ಹಾರುವಂಥದ್ದು. ಆಮೇಲೆ ಅವನು ತನ್ನ ಜೀವವನ್ನ ಕಳೆದುಕೊಳ್ತಾನೆ. ಹೀಗೆ ತಾನು ಮನುಷ್ಯ ಜನ್ಮದಲ್ಲಿ ತನ್ನನ್ನು ತಾನು ನಾಶ ಮಾಡಿಕೊಳ್ಳುವಂಥದ್ದು ಯಾವಾಗ ಕರ್ಮ ಮತ್ತೆ ವಿಕರ್ಮದಲ್ಲಿ ತೊಡಗಿದಾಗ. ಹಾಗಾಗಿ ಅಕರ್ಮವನ್ನ ಮಾಡುವುದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಸುಮಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂತಹ ಕೆಲಸವು ಅವನನ್ನು ಕರ್ಮಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಆತ್ಮಘಾತಿಯು ಅವನು ಯಾರೇ ಇರಲಿ ಅಂಧಕಾರ ಅಜ್ಞಾನಗಳ ವಿಶ್ವಾಸಹೀನರ ಲೋಕಗಳನ್ನು ಸೇರಲೇಬೇಕು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ. ಇದು 2 ಮತ್ತೆ 3ನೇ ಮಂತ್ರದ 2 ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಮೊದಲನೇದ್ದು ಅಂದ್ರೆ ಇಲ್ಲಿ ಮೊದಲು ಹೇಳಿರುವಂತಹ ವಿಚಾರ, ಇದು 2ನೇ ಮಂತ್ರದಲ್ಲಿ ಹೇಳಿರುವುದು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ. ಇಲ್ಲಿ ಹೇಳಿರುವಂತದ್ದು ಆ ರೀತಿಯಾಗಿ ಕೆಲಸ ಮಾಡದೇ ಇದ್ರೆ ಏನಾಗ್ತದೆ ಅದನ್ನ ಆತ್ಮಹ ಅಂತ ಹೇಳಿ ಹೇಳ್ತಾರೆ. 3ನೇ ಶ್ಲೋಕವನ್ನ ನೋಡಿ.
ಪುಟ ಸಂಖ್ಯೆ 12. ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋಜನ. ಆತ್ಮಹನೋಜನ. ಅಸೂರ್ಯ ಅಂತ ಹೇಳಿದ್ರೆ ಅಸುರರಿಗಾಗಿ ಇರುವಂತಹ ಒಂದು ಲೋಕ. ಅಂಧೇನ ತಮಸಾವೃತ, ಅದು ಅಜ್ಞಾನದಿಂದ ತುಂಬಿದೆ. ಅಂತಹ ಲೋಕಗಳನ್ನ ಈ ಜನರು ಅಂದ್ರೆ ಯಾರು ವಿಕರ್ಮವನ್ನ ಮಾಡ್ತಾರೋ ಅವರು ಸೇರ್ತಾರೆ. ಮತ್ತೆ ಅವರನ್ನ ಇಲ್ಲಿ ಆತ್ಮಘಾತಿಗಳು ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಆತ್ಮವನ್ನ ನಾಶ ಮಾಡುವವರು ಅಂತ ಹೇಳಿ ಅರ್ಥ. ಆತ್ಮಘಾತಿಯು ಅವನು ಯಾರೇ ಇರಲಿ ಅಂಧಕಾರ ಅಜ್ಞಾನಗಳ ವಿಶ್ವಾಸಹೀನರ ಲೋಕಗಳನ್ನು ಸೇರಲೇಬೇಕು. ಇಲ್ಲಿ ಈ ಶ್ಲೋಕದ ನಿಜವಾದ ಅರ್ಥವನ್ನ ನಾವು ತಿಳ್ಕೊಳ್ಬೇಕು. ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ನಾವು ಮೊದಲೇ ತಿಳ್ಕೊಂಡಿದ್ದೇವೆ. ಈ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತಃ ಅಂತ ಹೇಳಿ. ಯಾವತ್ತೂ ಆತ್ಮವು ನಾಶ ಆಗುವುದಿಲ್ಲ. ಅದನ್ನ ಆಯುಧಗಳು ಕತ್ತರಿಸಲಿಕ್ಕೆ, ಬೆಂಕಿಯಿಂದ ಸುಡ್ಲಿಕ್ಕೆ, ನೀರಿನಿಂದ ನೆನೆಸ್ಲಿಕ್ಕೆ, ಗಾಳಿಯಿಂದ ಒಣಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೃಷ್ಣ ಆಗ್ಲೇ ಹೇಳಿದ್ದಾನೆ. ಆದ್ರೆ ಇಲ್ಲಿ ಯಾಕೆ ಆತ್ಮಃ ಅಂತ ಹೇಳಿದ್ದಾರೆ ಅಂದ್ರೆ ಆತ್ಮನನ್ನ ನಾಶ ಮಾಡುವುದು ಅಂತ ಹೇಳಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲೇ ಇನ್ನೊಂದು ಕಡೆ ಹೇಳ್ತಾರೆ, ಯಾರು ಕಾಮ, ಕ್ರೋಧ ಮತ್ತೆ ಲೋಭ ಇವುಗಳ ದಾರಿಯಲ್ಲಿ ಹೋಗ್ತಾರೋ ಅವರನ್ನ ಆತ್ಮಘಾತಕರು ಅಂತ ಹೇಳಿ ಕರೀತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಅಂತ ಹೇಳ್ತಾರೆ. ಅಂದ್ರೆ ನರಕಕ್ಕೆ 3 ದಾರಿಗಳಿವೆ. ಈ ಕಾಮ, ಕ್ರೋಧ ತಥಾ ಲೋಭ ತಸ್ಮಾದೇತ ತ್ರಯಂ ತ್ಯಜೇತ್. ಈ 3 ದಾರಿಗಳಲ್ಲಿ ಹೋದ್ರೆ ಅದು ನರಕಕ್ಕೆ ಕರೆದುಕೊಂಡು ಹೋಗ್ತದೆ. ಅಲ್ಲಿ ಕೂಡ ಭಗವಂತ ಆತ್ಮಃ ಅಂತ ಹೇಳುವಂತ ಅರ್ಥವನ್ನ ತಿಳಿಸಿದ್ದಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ನಾಶನಮಾತ್ಮನಃ, ಆತ್ಮನನ್ನು ನಾಶ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಅರ್ಥ ಏನು ನಾಶ ಮಾಡುವುದು ಅಂತ ಹೇಳಿದ್ರೆ? ನಾಶ ಅಂತ ಹೇಳಿದ್ರೆ ಅಸ್ತಿತ್ವವೇ ಇಲ್ಲ ಅಂತ ಹೇಳಿ ಮಾಡುವುದಲ್ಲ. ನಾಶ ಅಂತ ಹೇಳಿದ್ರೆ ತನ್ನನ್ನ ತಾನು ಹೀನೈಸಿಕೊಳ್ಳುವಂಥದ್ದು, ತನ್ನ ಒಂದು ಸ್ಥಾನದಿಂದ ಪತನವನ್ನು ಹೊಂದುವಂಥದ್ದು. ಅದನ್ನ ಇಲ್ಲಿ ನಾಶ ಅಂತೇಳಿ ಕರೆದಿದ್ದಾರೆ. ಅಂತಹವರು ನಾಶವನ್ನ ಹೊಂದುತ್ತಾರೆ. ಇದು ಈ ವಾಕ್ಯದ ಅರ್ಥವಾಗಿದೆ. ಯಾರು ಈ ರೀತಿಯಾಗಿ ಈಶಾವಾಸ್ಯ ತತ್ವವನ್ನ ತಿಳಿಯದೆ ವಿಕರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೋ ಅಂತಹ ವ್ಯಕ್ತಿಗಳು ಅಸುರ್ಯ ಅನ್ನುವಂತಹ ಅಸುರರಿಗಾಗಿಯೇ ಇರುವಂತಹ ಲೋಕವನ್ನ ಹೋಗಿ ಸೇರ್ತಾರೆ. ಇದು ಇಲ್ಲಿ ಹೇಳಿರುವಂತಹ ಮಾತಿನ ಅರ್ಥ. ಯಾರೆಲ್ಲ ಅಸುರರು, ಈ ರೀತಿಯಾಗಿ ಆತ್ಮನನ್ನ ಕೊಲ್ಲುವಂತಹ ಜನರು ಯಾರೆಲ್ಲ ಇರ್ತಾರೆ ಅಂತ ಹೇಳಿ ಕೇಳೋದಾದ್ರೆ, ಇಲ್ಲಿ ಮೊದಲನೇದ್ದು ಭೌತಿಕವಾದಂತಹ ಇಂದ್ರಿಯ ಭೋಗಕ್ಕೆ ಮನಸೋತು ಅದರಲ್ಲಿಯೇ ತೊಡಗಿ ತಮ್ಮ ಜೀವನವನ್ನ ಕಳೆಯುವವರು ಅಥವಾ ತಮ್ಮ ಜೀವನವನ್ನ ಕಳೆದುಕೊಳ್ಳುವವರು. ಎರಡನೇದ್ದು ಈ ಹೆಚ್ಚಿನ ಇಂದ್ರಿಯ ಭೋಗದಲ್ಲೇ ಇಂದ್ರಿಯ ಭೋಗವನ್ನೇ ತಮ್ಮ ಜೀವನವನ್ನಾಗಿ ಯಾರು ಮಾಡಿರ್ತಾರೋ ಅವರು ಕೂಡ ಆತ್ಮಃ ಅಂತ ಹೇಳಿ ಅನ್ನಿಸಿಕೊಳ್ಳುತ್ತಾರೆ. ಮತ್ತೆ ಈ ಜನ್ಮ ಮತ್ತು ಮೃತ್ಯು, ಈ ಒಂದು ಜನನ ಮರಣ ಚಕ್ರ ಏನಿದೆ, ಆ ಚಕ್ರದಿಂದ ಹೊರಗೆ ಬರಲಿಕ್ಕೆ ಯಾರು ಪ್ರಯತ್ನವನ್ನೇ ಮಾಡುವುದಿಲ್ವೋ ಅಥವಾ ಆಧ್ಯಾತ್ಮ ಜ್ಞಾನವನ್ನು ಯಾರು ಬೆಳೆಸಿಕೊಳ್ಳುವುದೇ ಇಲ್ವೋ ಅವರು ಕೂಡ ಆತ್ಮಃ ಅಂತೇಳಿ ಕರೆಸಿಕೊಳ್ಳುತ್ತಾರೆ. ಯಾರು ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸಿಕೊಳ್ಳದೆ ತಾನು ಯಾರು, ಭಗವಂತ ಯಾರು, ತನಗೂ ಭಗವಂತನಿಗಿರುವ ಸಂಬಂಧ ಏನು ಇದನ್ನ ತಿಳಿಯದೇ ಇದ್ರೂ ಕೂಡ ಅಂತಹವರನ್ನ ಆತ್ಮಃ ಅಂತ ಹೇಳಿ ಕರೀತಾರೆ. ಮತ್ತು ಆ ಭಗವಂತನ ಜೊತೆಗೆ ತಮಗಿರುವಂತಹ ಸಂಬಂಧವನ್ನ ಮತ್ತೆ ಬೆಳೆಸಿಕೊಳ್ಳಲಿಕ್ಕೆ ಯಾರು ಪ್ರಯತ್ನ ಪಡುವುದಿಲ್ವೋ ಅಂತಹವರು ಕೂಡ ಆತ್ಮಃ ಜನರು ಅಂತ ಹೇಳಿ ನಾವು ಅವರನ್ನ ಕರೀತೇವೆ. ಅಂದ್ರೆ ಇವರೆಲ್ಲರೂ ಕೂಡ ತಮ್ಮನ್ನು ತಾವು ನಾಶ ಮಾಡಿಕೊಳ್ತಾರೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಮಾನವನ ಬದುಕಿಗೂ ಪ್ರಾಣಿಯ ಬದುಕಿಗೂ ಜವಾಬ್ದಾರಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಯಾರು ಇದನ್ನು ತಿಳಿದುಕೊಳ್ಳುವುದಿಲ್ವೋ ಅವರನ್ನ ಇಲ್ಲಿ ಆತ್ಮಃ ಅಂತೇಳಿ ಅಥವಾ ಆತ್ಮಘಾತಕ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಹಂದಿಗಳು, ನಾಯಿಗಳು, ಒಂಟೆಗಳು, ಕತ್ತೆಗಳು ಮೊದಲಾದವುಗಳಿಗೂ ನಮ್ಮಂತೆ ಆರ್ಥಿಕ ಅವಶ್ಯಕತೆಗಳು ಇರ್ತವೆ. ಆದರೆ ಈ ಪ್ರಾಣಿಗಳ ಆರ್ಥಿಕ ಸಮಸ್ಯೆಗಳು ಅಸಹ್ಯವೂ ಅಹಿತಕರವೂ ಆದ ಪರಿಸ್ಥಿತಿಗಳಲ್ಲಿ
ಪರಿಹಾರವಾಗುತ್ತದೆ. ಅಂದ್ರೆ ಮನುಷ್ಯನ ಜೀವನದಲ್ಲಿಯೂ ಕೂಡ ಈ ಸಮಸ್ಯೆ ಇದೆ, ಪ್ರಾಣಿ ಜೀವನದಲ್ಲಿಯೂ ಕೂಡ ಈ ಸಮಸ್ಯೆ ಇದೆ. ಪ್ರಾಣಿಗಳಿಗೆ ಭಗವಂತನೇ ಎಲ್ಲವನ್ನು ಕೂಡ ಪೂರೈಸ್ತಾನೆ, ಅದರಿಂದ ಮನುಷ್ಯನಿಗೂ ಕೂಡ ಅದನ್ನ ಭಗವಂತನೇ ಪೂರೈಕೆ ಮಾಡ್ತಾನೆ. ಇದು ಕೇವಲ ವಸ್ತುವಿನಲ್ಲಿ ವ್ಯತ್ಯಾಸವೇ ವಿನಃ ಆ ವಸ್ತುವಿನ ಒಂದು ಏನು ಕ್ವಾಲಿಟಿ ಇದೆ ಅದು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಇರ್ತದೆ. ಹಾಗಾಗಿ ನಾವು ಏನು ಮಾಡಬೇಕು, ನಾವು ಆ ಭಗವಂತನ ಭಕ್ತಿಯನ್ನ ಮಾಡೋದ್ರಲ್ಲಿ ನಾವು ತೊಡಗಬೇಕೆ ವಿನಃ ಕೇವಲ ಆಹಾರ ನಿದ್ರಾ ಭಯಮೈಥುನದಲ್ಲೇ ಜೀವನವನ್ನ ಕಳೆಯಬಾರದು. ಇನ್ನು ಈ ಭಗವಂತನ ಬಗ್ಗೆ ಆಸಕ್ತಿಯನ್ನ ಹೊಂದಿರುವಂತಹ ಜನರು ಬಹಳ ಕಡಿಮೆ. ಸಾವಿರಾರು ಜನರಲ್ಲಿ ಒಬ್ಬರು ಆ ಭಗವಂತನ ವಿಚಾರದಲ್ಲಿ ಆಸಕ್ತಿಯನ್ನ ತಳೆಯಬಹುದು. ಮತ್ತು ಅಂತಹ ಆ ರೀತಿಯಾಗಿ ತಳೆದವರಲ್ಲಿಯೂ ಕೂಡ ಅದರಲ್ಲಿ ಪರಿಪೂರ್ಣತೆಯನ್ನ ಗಳಿಸುವವರು ಬಹಳ ಕಡಿಮೆ. ಇದನ್ನು ಕೂಡ ಪ್ರಭುಪಾದರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಈ ಮಾನವ ಜನ್ಮ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಮಾನವ ಜನ್ಮದಲ್ಲಿ ಇರುವಷ್ಟು ಒಂದು ಸವಲತ್ತು ನಮಗೆ ಬೇರೆ ಜನ್ಮಗಳಲ್ಲಿ ದೊರಕುವುದಿಲ್ಲ. ನಮಗೆ ಅಷ್ಟೊಂದು ಭಗವಂತನ ಕುರಿತಾಗಿ ಅರ್ಥ ಮಾಡಿಕೊಳ್ಳುವಂತಹ ಅವಕಾಶ ಬೇರೆ ಜನ್ಮಗಳಲ್ಲಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ ಜನ್ಮ ಬಹಳ ಮುಖ್ಯವಾಗಿರುವಂತಹದ್ದು. ಹೇಗೆಂದ್ರೆ ಒಬ್ಬ ಸರ್ಕಾರಿ ಉದ್ಯೋಗಿ ಅವರು ತುಂಬಾ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಾಗ ಅವರಿಗೆ ಸರ್ಕಾರ ಹೆಚ್ಚಿನ ಒಂದು ಸವಲತ್ತುಗಳನ್ನು ಕೊಡ್ತದೆ. ಅವರಿಗೆ ಓಡಾಡ್ಲಿಕ್ಕೆ ಬೇಕಾದ ವಾಹನ, ಮತ್ತೆ ಅವರಿಗೆ ಆ ಒಂದು ಕಚೇರಿಯಲ್ಲಿ ಎಲ್ಲಾ ವ್ಯವಸ್ಥೆಗಳು ಇರ್ತವೆ. ಮತ್ತೆ ಅವರಿಗೆ ಒಂದು ದೊಡ್ಡ ಮನೆ ಉಳ್ಕೊಳ್ಳಿಕ್ಕೆ ಅವರಿಗೆ ಬಹಳಷ್ಟು ಒಂದು ಆದಾಯವನ್ನ ಕೊಡ್ತಾರೆ. ಹೀಗೆ ಇದನ್ನೆಲ್ಲವನ್ನು ಸವಲತ್ತನ್ನು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಮಾಡುವಂತಹ ಜವಾಬ್ದಾರಿಯುತವಾದ ಕೆಲಸಕ್ಕೋಸ್ಕರ, ಅವರು ಸರ್ಕಾರಕ್ಕೆ ಸಲ್ಲಿಸ್ತಾ ಇರುವಂತಹ ಒಂದು ಸೇವೆಗೋಸ್ಕರ. ಅವರು ಸೇವೆ ಮಾಡುವಂತಹ ಆ ಒಂದು ಸೇವೆ ಎಷ್ಟು ಅಮೂಲ್ಯವಾದದ್ದು ಅನ್ನೋದನ್ನ ಕಂಡು ಆ ಸರ್ಕಾರ ಅವರಿಗೆ ಎಲ್ಲಾ ಸವಲತ್ತನ್ನು ಕೊಟ್ಟಿರ್ತದೆ. ಆದ್ರೆ ಅದೆಲ್ಲ ಸವಲತ್ತನ್ನು ಪಡೆದಂತಹ ವ್ಯಕ್ತಿ ತಾನು ಮಾಡಬೇಕಾದ ಕೆಲಸವನ್ನ ಬಿಟ್ಟು ಬೇರೆ ಕೆಲಸಗಳಲ್ಲಿ ತೊಡಗಿಬಿಟ್ರೆ ಅವನಿಗೆ ಅದನ್ನ ಕೊಟ್ಟದ್ದೆಲ್ಲವೂ ಕೂಡ ವ್ಯರ್ಥವಾಗ್ತದೆ. ಅದೇ ರೀತಿ ಮಾನವ ಜನ್ಮವೂ ಕೂಡ, ನಮಗೆ ಮಾನವ ಜನ್ಮ ಬಂದು ನಾವು ಭಕ್ತಿಯನ್ನ ಮಾಡದೆ ಹಾಗೆ ನಾಯಿ ಬೆಕ್ಕುಗಳ ತರನೇ ಜೀವನ ಮಾಡಿ ಹೋಗಿಬಿಟ್ಟೆವು ಅಂತ ಹೇಳಿದ್ರೆ ಅದರಿಂದ ನಮ್ಮ ಒಂದು ಏನು ಮನುಷ್ಯ ಜನ್ಮ ಇದೆ ಅದಕ್ಕೆ ಸರಿಯಾದಂತಹ ನ್ಯಾಯವನ್ನ ಒದಗಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುದಿಲ್ಲ. ಅವರನ್ನ ನಾವು ಆತ್ಮಹ ಅಂತ ಹೇಳಿ ಕರಿತೇವೆ. ಹಾಗೆ ಅವರನ್ನ ಅಸುರರು ಅಂತ ಹೇಳಿ ಕೂಡ ಕರೀತಾರೆ. ಅಸುರರು ಅಂತ ಹೇಳಿದ್ರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿಯೂ ತಮ್ಮ ಜವಾಬ್ದಾರಿಯನ್ನ ತಿಳಿಯದೇ ಇರುವಂತಹ ವ್ಯಕ್ತಿ, ಅವರನ್ನ ಅಸುರರು ಅಂತ ಹೇಳಿ ಇಲ್ಲಿ ಕರೀತಾರೆ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಇದೇನು ಹೇಳ್ತದೆ ಅಂತ ಹೇಳಿದ್ರೆ, ಹನ್ನೊಂದನೇ ಸ್ಕಂದ 20ನೇ ಶ್ಲೋಕದಲ್ಲಿ 20ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. ನೃದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮಾನ್ ಭವಾದ್ಭೀಂ ನ ತರೇತ್ ಸ ಆತ್ಮಃ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ಹ್ಯೂಮನ್ ಬಾಡಿ ವಿಚ್ ಕ್ಯಾನ್ ಅವಾರ್ಡ್ ಆಲ್ ಬೆನಿಫಿಟ್ ಇನ್ ಲೈಫ್ is automatically obtained by the laws of nature. ಅಂದ್ರೆ ಇಲ್ಲಿ ಈ ಮನುಷ್ಯ ಜನ್ಮ ಬರ್ಲಿಕ್ಕೆ ನಮ್ಮಿಂದ ಆಗಬೇಕಾದಂತಹ ಒಂದು ಶ್ರಮ ಏನೂ ಇಲ್ಲ. ಬೇರೆ ಬೇರೆ ಜೀವನದಲ್ಲಿ ಬರುವಾಗ ಬೇರೆ ಬೇರೆ ಜನ್ಮಗಳಲ್ಲಿ ಬಂದ ಮೇಲೆ ಈ ಮನುಷ್ಯ ಜನ್ಮವು ವ್ಯಕ್ತಿಗೆ ದೊರಕ್ತದೆ. ಆಲ್ದೋ ಇಟ್ ಈಸ್ ಎ ವೆರಿ ರೇರ್ ಅಚೀವ್ಮೆಂಟ್, ಬಹಳ ಅಪರೂಪಕ್ಕೆ ಸಿಗುವಂಥದ್ದು, ಎಲ್ರಿಗೂ ಸಿಗುವಂಥದ್ದಲ್ಲ. ದಿಸ್ ಹ್ಯೂಮನ್ ಬಾಡಿ ಕ್ಯಾನ್ ಬಿ ಕಂಪೇರ್ಡ್ ಟು ಎ ಪರ್ಫೆಕ್ಟ್ಲಿ ಕನ್ಸ್ಟ್ರಕ್ಟೆಡ್ ಬೋಟ್. ಅಂದ್ರೆ ಈ ಮನುಷ್ಯ ಜನ್ಮ ಇದೊಂದು ಉತ್ತಮವಾದಂತಹ ದೋಣಿ ಇದ್ದ ಹಾಗೆ ಅಥವಾ ಹಡಗು ಇದ್ದ ಹಾಗೆ. ಹ್ಯಾವಿಂಗ್ ದ ಸ್ಪಿರಿಚುವಲ್ ಮಾಸ್ಟರ್ ಆಸ್ ದ ಕ್ಯಾಪ್ಟನ್, ಗುರುಗಳು ಅವರೇ ಈ ಒಂದು ದೋಣಿಯ ನಾಯಕತ್ವವನ್ನ ವಹಿಸಿದ್ದಾರೆ. ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಆಸ್ ಫೇವರಬಲ್ ವಿಂಡ್ಸ್. ಭಗವಂತನು ಪರಂಪರೆಯ ಮೂಲಕ ನೀಡಿರುವಂತಹ ಜ್ಞಾನ ಏನಿದೆ ಅದು ಫೇವರೇಬಲ್ ವಿಂಡ್, ಅಂದ್ರೆ ಅನುಕೂಲಕರವಾದಂತಹ ಗಾಳಿ. ಯಾವುದು ನಮ್ಮನ್ನ ಆ ಸರಿಯಾದ ಗುರಿಯ ಕಡೆಗೆ ಕರೆದುಕೊಂಡು ಹೋಗ್ತದೆ
ಅದು ಆ ಭಗವಂತನ ನೀಡಿರುವ ಮಾರ್ಗದರ್ಶನ. ಇಂಪೆಲ್ಲಿಂಗ್ ಇಟ್ ಆನ್ ಇಟ್ಸ್ ಕೋರ್ಸ್. ಕನ್ಸಿಡರಿಂಗ್ ಆಲ್ ದೀಸ್ ಅಡ್ವಾಂಟೇಜಸ್, ಎ ಹ್ಯೂಮನ್ ಬೀಯಿಂಗ್ ಹೂ ಡಸ್ ನಾಟ್ ಯುಟಿಲೈಸ್ ಹಿಸ್ ಹ್ಯೂಮನ್ ಫಾರ್ಮ್ ಆಫ್ ಲೈಫ್ ಟು ಕ್ರಾಸ್ ದ ಓಷನ್ ಆಫ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಮಸ್ಟ್ ಬಿ ಕನ್ಸಿಡರ್ಡ್ ದ ಕಿಲ್ಲರ್ ಆಫ್ ಹಿಸ್ ಓನ್ ಸೋಲ್. ಇಲ್ಲಿ ಕೂಡ ಮತ್ತೆ ಅದೇ ಮಾತನ್ನ ಇಲ್ಲಿ ಶಬ್ದವನ್ನ ಉಪಯೋಗಿಸಿದ್ದಾರೆ. ಆತ್ಮಃ ನಾತರೇತ್ ಸ ಆತ್ಮಃ ಅಂದ್ರೆ ಆತ್ಮನನ್ನ ನಾಶ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ಶ್ರೀಮದ್ ಭಾಗವತವು ಕೂಡ ನಮಗೆ ತಿಳಿಸ್ತದೆ. ಅದನ್ನೇ ಇಲ್ಲಿ ಪ್ರಭುಪಾದರು ಕೂಡ ವಿವರಿಸ್ತಾ ಇದ್ದಾರೆ. ಒಂದು ಪರಿಪೂರ್ಣವಾದಂತಹ ನೌಕೆ ಅದು ಮಾನವ ದೇಹ, ಮತ್ತೆ ಅದರ ಒಂದು ಕ್ಯಾಪ್ಟನ್ ಅಥವಾ ಯಾರು ಮುಖ್ಯಸ್ಥರು ಅಂತ ಇದ್ದಾರೆ ಅವರು ನಮ್ಮ ಆಧ್ಯಾತ್ಮಿಕ ಗುರುಗಳು. ಭಗವಂತನೇ ನೀಡಿರುವಂತಹ ಒಂದು ಸೂಚನೆಗಳು, ಮಾರ್ಗದರ್ಶನಗಳು, ಭಗವದ್ಗೀತೆ, ಭಾಗವತಗಳು, ಅವುಗಳು ಅನುಕೂಲಕರವಾದಂತಹ ಗಾಳಿ. ಯಾರು ಈ ಎಲ್ಲಾ ಅನುಕೂಲತೆಗಳನ್ನ ಬಳಸಿ ಈ ಸಾಗರವನ್ನ ದಾಟ್ತಾರೆ ಆ ಮನುಷ್ಯ ಜನ್ಮದ ಮೂಲಕ, ಅವರು ಉತ್ತಮರು. ಯಾರು ಅದನ್ನ ದಾಟ್ಲಿಕ್ಕೆ ಉಪಯೋಗಿಸುವುದಿಲ್ಲ ಅವರು ಆತ್ಮಘಾತಕರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಆತ್ಮಃ ಅನ್ನುವಂತಹ ಪದವನ್ನ ಬಳಸಲಾಗಿದೆ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತದೆ ಮಾತಾಜಿ? ಕೇಳ್ತಾ ಇದೆ ಮಾತಾಜಿ. ಆತ್ಮಃ ಇಷ್ಟೆಲ್ಲ ಸೌಕರ್ಯಗಳಿದ್ದು ಒಬ್ಬ ವ್ಯಕ್ತಿಯು ತನ್ನ ಬದುಕನ್ನು ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸಿಕೊಳ್ಳದಿದ್ದರೆ ಅವನು ಆತ್ಮಃ ಅಂದರೆ ಆತ್ಮಘಾತಕ ಎಂದು ಭಾವಿಸಬೇಕು. ಆತ್ಮಘಾತಕನು ಶಾಶ್ವತ ಕಷ್ಟವನ್ನು ಅನುಭವಿಸಲು ಅಜ್ಞಾನದ ಕಗ್ಗತ್ತಲನ್ನು ಪ್ರವೇಶಿಸು ಖಂಡಿತ ಎಂದು ಈಶೋಪನಿಷತ್ ಎಚ್ಚರಿಕೆ ನೀಡುತ್ತದೆ. ಮಂತ್ರ 3 ಪರ್ಪಟ್. ಕೃಷ್ಣ. ಧನ್ಯವಾದ ಮಾತಾಜಿ. ಇದನ್ನ ಇಲ್ಲಿ ಆತ್ಮಃ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ 2 ರೀತಿಯ ಜನರಿರ್ತಾರೆ. ಒಂದು ಸುರರು, ಇನ್ನೊಂದು ಅಸುರರು. ಸುರರು ಅಂತ ಹೇಳಿದ್ರೆ ಭಗವಂತನ ಭಕ್ತಿಯನ್ನ ಮಾಡುವಂಥವರು, ಭಗವಂತನ ಸೇವೆಯನ್ನ ಮಾಡುವಂಥವರು, ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳುವಂಥವರು. ಅಸುರರು ಅಂತ ಹೇಳಿದ್ರೆ ಆತ್ಮಃ ಅಂದ್ರೆ ತಮ್ಮ ಆತ್ಮವನ್ನ ಘಾತಕ ಮಾಡಿಕೊಳ್ಳುವಂಥವರು ಅಥವಾ ತಮ್ಮನ್ನು ತಾವೇ ನಾಶ ಮಾಡಿಕೊಳ್ಳುವವರು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಮುಂದುವರಿಸಿ ಪ್ರಭುಪಾದರು ಹೇಳ್ತಾರೆ, ಯಾರಾದ್ರೂ ಹೇಳ್ಬಹುದು ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಹೇಳ್ತೀರಾ, ಆದ್ರೆ ಪ್ರಾಣಿಗಳು ತುಂಬಾ ಕೀಳು ಮಟ್ಟದಲ್ಲಿ ಇರ್ತವೆ, ಅವುಗಳ ಒಂದು ಜೀವನ ಶೈಲಿ ಮನುಷ್ಯನ ಜೀವನ ಶೈಲಿ ಅಷ್ಟು ಚೆನ್ನಾಗಿರೋದಿಲ್ಲ, ನಾವು ತುಂಬಾ ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿ. ಆದ್ರೆ ಇಲ್ಲಿ ಇದು ಹೇಗೆ ಅಂತ ಹೇಳಿದ್ರೆ ಪಾಲಿಶ್ಡ್ ಆನಿಮಲ್ ಲೈಫ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ವೈಭವಯುತವಾದಂತಹ ಪ್ರಾಣಿ ಜೀವನ, ಅಲ್ಲಿ ವೈಭವ ಇದೆ, ಆ ಒಂದು ಸವಲತ್ತುಗಳು ಬಹಳಷ್ಟಿವೆ ಜೀವನದಲ್ಲಿ. ಆದ್ರೆ ಮೂಲ ಗುರಿ ಏನು? ಅದು ಈ ಆಹಾರ ನಿದ್ರಾ ಭಯಮೈಥುನವೇ ಆಗಿರ್ತದೆ. ಹೇಗೆ ಒಂದು ಹದ್ದು ಅದು ಆಕಾಶದಲ್ಲಿ ತುಂಬಾ ಮೇಲಕ್ಕೆ ಹಾರ್ತದೆ, ಅದೊಂದು ಅದರ ದೊಡ್ಡ ಸಾಧನೆ, ಅದು ಎಲ್ಲರಿಗೂ ಕೂಡ ಆಗುವಂಥದ್ದಲ್ಲ. ಆದ್ರೆ ಅಲ್ಲಿಂದ ಅದು ಏನು ಮಾಡ್ತದೆ, ಕೆಳಗೆ ಭೂಮಿಯ ಕಡೆ ನೋಡಿ ಎಲ್ಲಿ ಪ್ರಾಣಿ ಸತ್ತು ಬಿದ್ದಿದೆ, ಅದರ ಹೆಣ ಎಲ್ಲಿ ಸಿಗ್ತದೆ ಅನ್ನೋದನ್ನ ಅದು ಆಹಾರಕ್ಕಾಗಿ ಹುಡುಕ್ತದೆ. ಹಾಗೆ ಮನುಷ್ಯ ಈಗ ಯಾವುದೋ ದೊಡ್ಡ ದೊಡ್ಡ ಬೇರೆ ಬೇರೆ ಗ್ರಹಗಳಿಗೆ ಕೂಡ ಹೋಗಿರಬಹುದು, ಆದ್ರೂ ಕೂಡ ಆತನು ಅಲ್ಲಿ ಹುಡುಕುವಂಥದ್ದೇನು, ತನಗೆ ಇಂದ್ರಿಯ ಭೋಗಕ್ಕೆ ಏನು ಸಿಗ್ತದೆ, ಅಲ್ಲಿ ಯಾವ ವಸ್ತುಗಳು ನಮಗೆ ಲಾಭವನ್ನ ಉಂಟು ಮಾಡ್ತದೆ, ಈ ರೀತಿಯಾಗಿ ನೋಡ್ತಾನೆ ವಿನಃ ಇದರ ಹಿಂದೆ ಇರುವವರು ಯಾರು ಅಂತ ಹೇಳಿ ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಹೇಗೆ ಈ ಪ್ರಪಂಚ ನಡೀತಾ ಇದೆ, ಈ ಪ್ರಪಂಚ ಇಷ್ಟೊಂದು ಸರಿಯಾಗಿ ನಡೆದುಕೊಳ್ಳಿಕೊಂಡು ಹೋಗ್ಲಿಕ್ಕೆ ಅದು ಯಾರಿಂದ ಸಾಧ್ಯ ಆಗಿದೆ, ಇವುಗಳನ್ನ ಆತನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುವುದಿಲ್ಲ. ಇದು ಈ ಒಂದು ಪಾಲಿಶ್ಡ್ ಆನಿಮಲ್ ಲೈಫ್ ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಹಾಗೆ ಯಾವ ವ್ಯಕ್ತಿ ಒಬ್ಬ ಭಕ್ತಿಯಲ್ಲಿ ಬಂದು ತಾನು ಅದರಲ್ಲಿ ಯಶಸ್ಸನ್ನ ಪಡೆಯುವುದಿಲ್ಲ. ಈಗ ಯಾರಾದ್ರೂ ಆ ರೀತಿಯಾಗಿ ಹೇಳಬಹುದು, ನೀವು ಹೇಳ್ತೀರಾ ನಾವು ಭಕ್ತಿ ಮಾಡಬೇಕು ಅಂತ ಹೇಳಿ, ಆದ್ರೆ ಭಕ್ತಿಯಲ್ಲಿ ಎಲ್ರಿಗೂ ಯಶಸ್ಸು ಸಿಗ್ತದಾ? ಪ್ರಾಣಿಗಳಂತೆ ಜೀವನ ಮಾಡಿದ್ರೆ ಅದು ಯಶಸ್ಸು ಕೊಡುವುದಿಲ್ಲ, ಅದು ನಮಗೆ ಸಮಸ್ಯೆಯನ್ನೇ ಉಂಟು ಮಾಡ್ತದೆ. ಇದು ಎಲ್ಲರೂ ಕೂಡ ಒಪ್ಪಬೇಕಾದದ್ದೇ. ಆದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಬಂದು ಕೂಡ ವ್ಯಕ್ತಿ ಅದರಲ್ಲಿ ತಾನು ಯಶಸ್ಸನ್ನ ಪಡೆಯದೇ ಇದ್ರೆ ಏನಾಗಬಹುದು? ಅದಕ್ಕೆ ಭಗವದ್ಗೀತೆಯಲ್ಲೇ ಉತ್ತರ ಇದೆ. ನೇಹಾಭಿಕ್ರಮ ನಾಶೋಸ್ತಿ
ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ನೀವು ಭಕ್ತಿಯಲ್ಲಿ ಸ್ವಲ್ಪ ಮಾತ್ರವೇ ಪ್ರಗತಿಯನ್ನು ಸಾಧಿಸಿದ್ರೂ ಕೂಡ ನಿಮಗೆ ಅದರಲ್ಲಿ ಯಾವುದೇ ನಷ್ಟ ಇಲ್ಲ, ಒಂದು ವೇಳೆ ನೀವು ಪತನವನ್ನ ಹೊಂದಿದ್ರು ಕೂಡ. ಇನ್ನೊಂದು ಕಡೆ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಶುಚಿನಾಂ ಶ್ರೀಮತಾಂ ದೇಹೆ ಯೋಗ ಭ್ರಷ್ಟು ಅಭಿಜಾಯತೆ. ಒಬ್ಬ ವ್ಯಕ್ತಿ ಯೋಗ ಭ್ರಷ್ಟನಾದರೆ ಅವನು ಈ ಭಕ್ತಿ ಯೋಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗದೇ ಹೋದ್ರೆ ಏನಾಗ್ತದೆ, ಅವನು ಮುಂದಿನ ಜನ್ಮದಲ್ಲಿ ಶುಚಿನಾಂ ಶ್ರೀಮತಾಂ, ಒಂದು ಉತ್ತಮವಾದಂತಹ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅಥವಾ ಒಬ್ಬ ವೈಶ್ಯರ ಮನೆಯಲ್ಲಿ ಹುಟ್ಟುತ್ತಾನೆ. ಎರಡರಲ್ಲಿಯೂ ಕೂಡ ಅವನಿಗೆ ಭಕ್ತಿಯನ್ನು ಮುಂದುವರಿಸಲಿಕ್ಕೆ ಬೇಕಾದಂತಹ ಒಂದು ಅವಕಾಶ ದೊರಕ್ತದೆ. ಇನ್ನು ಬಹಳಷ್ಟು ಭಕ್ತಿಯಲ್ಲಿ ಮುಂದುವರಿದಿದ್ರೆ ವ್ಯಕ್ತಿಯು ಆಚಾರ್ಯರ ಮನೆಯಲ್ಲಿ ಹುಟ್ಟುವಂತಹ ಒಂದು ಅವಕಾಶವನ್ನ ಪಡೆಯುತ್ತಾರೆ. ಅಂದ್ರೆ ಯಾರು ಈ ಪರಂಪರೆಯಲ್ಲಿ ಬಂದಿರ್ತಾರೆ ಅವರಿಗೆ ಮನೆಯಲ್ಲಿಯೇ ಗುರುಗಳಿರ್ತಾರೆ. ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರ ಮನೆಯಲ್ಲಿ ಮಗುವಾಗಿ ಹುಟ್ಟುವಂತಹ ಒಂದು ಅವಕಾಶವನ್ನ ಅವರು ಪಡೆಯುತ್ತಾರೆ. ಆದ್ರಿಂದ ಇಲ್ಲಿ ನಷ್ಟ ಅನ್ನುವಂಥದ್ದು ಯಾರಿಗೂ ಇಲ್ಲ, ಎಲ್ಲರಿಗೂ ಕೂಡ ಆ ಒಂದು ಅವಕಾಶ ಇದ್ದೇ ಇದೆ. ಹಾಗೆ ನಾರದ ಮುನಿಗಳು ಕೂಡ ವೇದವ್ಯಾಸರಿಗೆ ಹೇಳ್ತಾರೆ. ಈ ವೇದವ್ಯಾಸರು ಮೊದಲು ಚತುರ್ವಿಧ ಪುರುಷಾರ್ಥಗಳನ್ನಷ್ಟೇ ಹೆಚ್ಚು ವೈಭವೀಕರಿಸಿ ಬರೀತಾರೆ ಈ ತಮ್ಮ ಗ್ರಂಥಗಳಲ್ಲಿ. ಆಗ ನಾರದ ಮುನಿಗಳು ಹೇಳ್ತಾರೆ, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೆ ಭಜನ್ನ ಪಕ್ಕೋತ ಪತಿತ್ತತೋ ಯದಿ. ನೀವು ನೇರವಾಗಿ ಕೃಷ್ಣನ ಭಕ್ತಿಯನ್ನೇ ಹೇಳಿ. ಅವರು ಒಂದು ವೇಳೆ ತೆಗೆದುಕೊಂಡು ಕೃಷ್ಣನ ಭಕ್ತಿಗೆ ಬಂದು ಅವರು ಅದರಲ್ಲಿ ಯಶಸ್ಸನ್ನ ಕಾಣದೇ ಇದ್ರೂ ಕೂಡ ಏನೂ ನಷ್ಟ ಇಲ್ಲ. ಯಾಕಂದ್ರೆ ಅವರು ಸರಿಯಾದಂತಹ ದಾರಿಯಲ್ಲಿ ಇದ್ದಾರೆ. ಅವರು ಅದರಲ್ಲಿ ಯಶಸ್ಸನ್ನ ಗಳಿಸದೇ ಇದ್ರೂ ಕೂಡ ಅವರು ಮಾಡುವಂತಹ ಕಾರ್ಯ ಅದು ಭಗವಂತನಿಗೆ ಪ್ರೀತಿಯಾದ್ದರಿಂದ ಭಗವಂತ ಯಾವತ್ತೂ ಅವರ ಕೈಯನ್ನ ಬಿಡುವುದಿಲ್ಲ. ಹಾಗೆ ಕೃಷ್ಣನು ಕೂಡ ಹೇಳ್ತಾನೆ ಒಂದು ಕಡೆ, ಯಾರು ಉತ್ತಮವಾದಂತಹ ಕಾರ್ಯವನ್ನ ಮಾಡ್ತಾರೆ, ಕಲ್ಯಾಣಕೃತ್, ಯಾರು ಉತ್ತಮವಾದ ಕೆಲಸವನ್ನ ಮಾಡ್ತಾರೆ ಅವರಿಗೆ ಯಾವತ್ತೂ ನಾಶ ಅನ್ನುವಂಥದ್ದಿಲ್ಲ, ಅವರು ಯಾವತ್ತೂ ನಶಿಸಿ ಹೋಗುವುದಿಲ್ಲ. ಅವರು ಮಾಡುವಂತಹ ಭಕ್ತಿ ಕಾರ್ಯಕ್ಕೆ ಆ ಭಗವಂತನು ಅವರನ್ನ ಖಂಡಿತವಾಗಿಯೂ ಕಾಪಾಡ್ತಾನೆ. ಈ ರೀತಿ ವ್ಯಕ್ತಿಯು ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು, ಭಕ್ತಿಯನ್ನ ಮಾಡಬೇಕು, ಭಗವಂತ ಯಾರು ಅಂತ ಹೇಳಿ ತಿಳಿದುಕೊಳ್ಳಬೇಕು. ಇನ್ನು 3ನೇ ಸ್ಕಂದದಲ್ಲಿ ಕೂಡ ಇನ್ನೊಂದು ಮಾತನ್ನ ಇಲ್ಲಿ ನಾವು ಕಾಣಬಹುದು. ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ 23ನೇ ಅಧ್ಯಾಯದಲ್ಲಿ 56ನೇ ಶ್ಲೋಕ. ನೇಹ ಯತ್ ಕರ್ಮ ಧರ್ಮಾಯ ನ ವಿರಗಾಯ ಕಲ್ಪತೆ ನ ತೀರ್ಥ ಪದ ಸೇವಾಯೈ ಜೀವನಪಿ ಮೃತೋಹಿ ಸಹ. ಇಲ್ಲಿ ಮತ್ತೆ ಆ ಒಂದು ಆತ್ಮಃ ಅಥವಾ ಬದುಕಿದ್ರು ಸತ್ತ ಹಾಗೆ ಅಂತೇಳಿ ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ, ಎನಿವನ್ ಹೂಸ್ ವರ್ಕ್ ಈಸ್ ನಾಟ್ ಮೆಂಟ್ ಟು ಎಲಿವೇಟ್ ಹಿಮ್ ಟು ರಿಲಿಜಿಯಸ್ ಲೈಫ್, ಎನಿವನ್ ಹೂಸ್ ರಿಲಿಜಿಯಸ್ ರಿಚುವಲಿಸ್ಟಿಕ್ ಪರ್ಫಾರ್ಮೆನ್ಸಸ್ do not raise him to renunciation, and anyone situated in renunciation that does not lead him to devotional service to the Supreme Personality of Godhead must be considered dead although he is breathing. ಇಲ್ಲಿ ಮತ್ತೆ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಒಬ್ಬ ವ್ಯಕ್ತಿ ಮಾಡುವಂತಹ ಕರ್ಮ ಅದು ಅವನನ್ನ ಧಾರ್ಮಿಕ ಕರ್ಮಗಳಿಗೆ ಅವನನ್ನ ಉದ್ಧಾರ ಮಾಡದೇ ಇದ್ರೆ ಅದು ವ್ಯರ್ಥ. ಮತ್ತೆ ಧಾರ್ಮಿಕವಾಗಿ ಮಾಡುವಂತಹ ಕಾರ್ಯಗಳು ಆತನಿಗೆ ವೈರಾಗ್ಯವನ್ನ ತಂದು ಕೊಡದೇ ಇದ್ರೆ, ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಆಸಕ್ತಿಯನ್ನ ಕಡಿಮೆ ಮಾಡದೇ ಇದ್ರೆ ಅದು ವ್ಯರ್ಥ. ಹಾಗೆಯೇ ಯಾರು ಭೌತಿಕ ಪ್ರಪಂಚದಲ್ಲಿ ವೈರಾಗ್ಯವನ್ನ ಹೊಂದುತ್ತಾರೆ ಅಂತಹವರು ಭಗವಂತನ ಭಕ್ತಿಗೆ ಆಸಕ್ತರಾಗದೇ ಇದ್ರೆ ಅದು ಕೂಡ ವ್ಯರ್ಥ. ಈ ರೀತಿಯಾಗಿ ಯಾರು ಇರ್ತಾರೋ ಅವರು ಬದುಕಿದ್ರು ಕೂಡ ಸತ್ತ ಹಾಗೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಲ್ದೋ ಹಿ ಈಸ್ ಬ್ರೀದಿಂಗ್ ಕನ್ಸಿಡರ್ ಟು ಬಿ ಡೆಡ್ ಅಂತ ಹೇಳಿ ಇಲ್ಲಿ ಮತ್ತೆ ಈ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಶ್ರೀಲ ಪ್ರಭುಪಾದರು ಕೊನೆಗೆ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಮನುಷ್ಯ ತಾನು ಮಾಡುವಂತಹ ಕರ್ಮವನ್ನ ಅದು ಭಗವಂತನ ಪ್ರೀತಿಗಾಗಿ ಬಳಸುವ ಮೂಲಕ
ಕರ್ಮವು ಬಂಧನಕರ. ಆ ಬಂಧನಕರವಾದಂತಹ ಕರ್ಮವನ್ನೇ ತಾನು ತನ್ನ ಬಿಡುಗಡೆಗೆ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಈ ಕರ್ಮ ಮತ್ತೆ ಜ್ಞಾನ, ಇದಕ್ಕೆ ಎರಡು ವಿರುದ್ಧವಾದಂತಹ ಫಲ ಇದೆ. ಕರ್ಮವನ್ನ ಮಾಡೋದ್ರಿಂದ ಏನಾಗ್ತದೆ, ವ್ಯಕ್ತಿ ಆ ಕರ್ಮದ ವಿಷಯ ವಸ್ತುಗಳಿಗೆ ಅಂಟಿಕೊಳ್ತಾನೆ. ಈಗ ಒಬ್ಬ ವ್ಯಕ್ತಿ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಗಳಿಸಿದ್ದಾನೆ ಅಂತ ಹೇಳಿದಾಗ ಅದರಿಂದ ಬರುವಂತಹ ಫಲ ಏನಿದೆ ಅದರಲ್ಲಿ ತನ್ನನ್ನ ಗುರುತಿಸಿಕೊಳ್ತಾನೆ. ಇದು ನಾನು ಮಾಡಿದ್ದು, ಇದು ನನ್ನದು ಅಂತ ಹೇಳಿ ಆತನು ಹೇಳಿಕೊಳ್ಳದೇ ಇದ್ರೂ ಕೂಡ ಅವನಿಗೆ ಮನಸ್ಸಿನಲ್ಲಿ ಅದರ ಮೇಲೆ ಒಂದು ರೀತಿಯಾದಂತಹ ಮೋಹ ಬೆಳೆದಿರುತ್ತದೆ. ಅಂದ್ರೆ ಕರ್ಮದಿಂದ ಬಂಧನ ಉಂಟಾಗ್ತದೆ. ಇನ್ನು ಜ್ಞಾನದಿಂದ ಏನಾಗ್ತದೆ, ಜ್ಞಾನವನ್ನ ಬೆಳೆಸಿಕೊಳ್ಳೋದ್ರಿಂದ ವ್ಯಕ್ತಿಗೆ ವೈರಾಗ್ಯ ಉಂಟಾಗ್ತದೆ. ಈ ವೈರಾಗ್ಯ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ, ಭೌತಿಕ ಪ್ರಪಂಚದ ಆ ಒಂದು ನಶ್ವರವಾದಂತಹ ವಿಷಯಗಳು ಅವನಿಗೆ ಅರ್ಥವಾಗ್ತದೆ. ತಾನೇನೇ ಶ್ರಮವಹಿಸಿ ಕೆಲಸವನ್ನ ಮಾಡಿದ್ರು ಅದು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಮತ್ತು ತಾನು ಯಾವುದೇ ಒಂದು ವಸ್ತುವಿನಲ್ಲಿ ಅತಿಯಾದಂತಹ ವ್ಯಾಮೋಹವನ್ನು ಇಟ್ಟುಕೊಂಡ್ರೆ ಆ ವ್ಯಾಮೋಹವೇ ನನ್ನ ನೋವಿಗೆ ಕಾರಣವಾಗ್ತದೆ. ನಾವು ಎಷ್ಟರ ಮಟ್ಟಿಗೆ ಒಂದು ವಸ್ತುವನ್ನ ಹಚ್ಚಿಕೊಂಡಿರ್ತೇವೋ ಅಷ್ಟರ ಮಟ್ಟಿಗೆ ಆ ವಸ್ತುವನ್ನ ನಾವು ಕಳೆದುಕೊಂಡಾಗ ನೋವನ್ನ ಅನುಭವಿಸ್ತೇವೆ. ಅದರ ಮೇಲೆ ನಮಗೆ ವ್ಯಾಮೋಹ ಇಲ್ಲದೇ ಇದ್ರೆ ಅದನ್ನು ಕಳೆದುಕೊಂಡಾಗ ನಮಗೆ ಅಷ್ಟೊಂದು ನೋವಾಗುವುದಿಲ್ಲ. ಅಂದ್ರೆ ಇಲ್ಲಿ ನಮ್ಮ ನೋವಿಗೆ ಕಾರಣ ಯಾರು ಅಂತ ಹೇಳಿದ್ರೆ ಆ ವಸ್ತು ಅಲ್ಲ, ಆ ವಸ್ತುವಿನ ಮೇಲೆ ನಾವು ಬೆಳೆಸಿಕೊಂಡಿರುವಂತಹ ವ್ಯಾಮೋಹ. ಆ ವ್ಯಾಮೋಹ ಹೆಚ್ಚು ಹೆಚ್ಚಾದ ಹಾಗೆ, ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಹೆಚ್ಚು ಭೌತಿಕ ಪ್ರಪಂಚದಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಪಡೀತಾ ಹೋಗ್ತಾನೋ, ವಸ್ತುಗಳನ್ನ ಪಡೆಯುವುದು ಮಾತ್ರ ಅಲ್ಲ ಅದರ ಮೇಲೆ ವ್ಯಾಮೋಹವನ್ನ ಬೆಳೆಸಿಕೊಳ್ತಾ ಹೋಗ್ತಾನೋ ಅಷ್ಟರ ಮಟ್ಟಿಗೆ ಹೆಚ್ಚು ನೋವನ್ನ ಅನುಭವಿಸ್ತಾನೆ ಅದನ್ನ ಕಳೆದುಕೊಳ್ಳುವಾಗ. ಆದ್ರಿಂದಲೇ ಪ್ರಭುಪಾದರು ಹೇಳ್ತಾರೆ, ಲೈಫ್ ಇಸ್ ಎ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್ ಅಂತೇಳಿ. ನಾವು ಜೀವನ ಪೂರ್ತಿ ಭೌತಿಕ ವಸ್ತುಗಳ ಮೇಲೆ ಹೆಚ್ಚು ಒಂದು ಆಸಕ್ತಿಯನ್ನ ಬೆಳೆಸ್ತಾ ಹೋದ ಹಾಗೆ ಆ ಮರಣ ಅನ್ನುವಂಥದ್ದು ಅವರಿಗೆ ಹೆಚ್ಚು ನೋವನ್ನ ತರ್ತದೆ. ಅದೇ ಒಬ್ಬ ವ್ಯಕ್ತಿ ಜೀವನದ ನಶ್ವರತೆಯನ್ನ ಅರ್ಥ ಮಾಡಿಕೊಂಡಿದ್ರೆ, ಇದು ಶಾಶ್ವತ ಅಲ್ಲ ಅನ್ನೋದನ್ನ ಅವನು ತಿಳಿದುಕೊಂಡಿದ್ರೆ, ಆಗ ಆ ಮರಣ ಕಾಲದಲ್ಲಿ ಅವನಿಗೆ ಅಷ್ಟೊಂದು ನೋವಾಗುವುದಿಲ್ಲ. ಯಾಕಂದ್ರೆ ಇದು ನನಗೆ ಮೊದಲೇ ಗೊತ್ತಿದೆ, ಇದನ್ನೆಲ್ಲ ನಾನು ಬಿಟ್ಟು ಹೋಗಬೇಕು ಅನ್ನುವಂಥದ್ದು. ಹಾಗಾಗಿ ಅವನಿಗದು ಅಷ್ಟೊಂದು ನೋವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನ ಯಾರು ಅರ್ಥ ಮಾಡಿಕೊಳ್ತಾರೆ? ಜ್ಞಾನಿಗಳಾದವರು ಅರ್ಥ ಮಾಡಿಕೊಳ್ತಾರೆ. ಜ್ಞಾನಿಗಳಾದವರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವೈರಾಗ್ಯವನ್ನ ಬೆಳೆಸಿಕೊಂಡಾಗ ಅವರು ಕರ್ಮಿಗಳಿಗಿಂತ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಸಾಗ್ತಾರೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅವರು ಭಗವಂತನ ವಿಚಾರದಲ್ಲಿಯೂ ಕೂಡ ಆಸಕ್ತಿಯನ್ನು ವಹಿಸುವುದಿಲ್ಲ. ಭೌತಿಕ ಪ್ರಪಂಚದಲ್ಲಿರುವುದು ಎಲ್ಲವೂ ಕೂಡ ನಶ್ವರ, ಎಲ್ಲವೂ ಕೂಡ ಬಂಧನಕರ, ಎಲ್ಲವೂ ಕೂಡ ದುಃಖವನ್ನೇ ತರ್ತದೆ ಅಂತೇಳಿ ಎಲ್ಲವನ್ನು ಬಿಟ್ಟು ಬಿಡ್ಲಿಕ್ಕೆ ಅವರು ಪ್ರಯತ್ನಿಸ್ತಾರೆ. ಆದ್ರೆ ಇದು ನಮಗೆ ಸ್ವಾಭಾವಿಕವಾದಂತಹ ಸ್ವಭಾವ ಅಲ್ಲ. ಸ್ವಾಭಾವಿಕವಾಗಿ ನಾವು ಹೇಗೆ ಅಂತ ಹೇಳಿದ್ರೆ, ಮನುಷ್ಯ ಅಂತ ಹೇಳಿದ್ರೆ ಸಂಘಜೀವಿ. ಆತನು ಇನ್ನೊಬ್ಬರ ಜೊತೆ ಇರಬೇಕು ಅಂತೇಳಿ ಬಯಸ್ತಾನೆ. ತಾನು ಒಬ್ಬನೇ ಹೋಗಿ ಕಾಡಿನಲ್ಲಿ ಹಿಮಾಲಯದಲ್ಲಿ ಹೋಗಿ ವಾಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಜನ ತಯಾರಿರ್ತೇವೆ? ಅದು ಯಾರಿಗೂ ಕೂಡ ಇಷ್ಟಪಟ್ಟು ಮಾಡುವಂತ ಕೆಲಸ ಅಲ್ಲ, ಕಷ್ಟಪಟ್ಟು ಯಾರಾದ್ರೂ ಮಾಡಬಹುದಷ್ಟೇ. ಹಾಗಾಗಿ ಈ ವೈರಾಗ್ಯ ಅನ್ನುವಂಥದ್ದು ಅದು ತುಂಬಾ ಕಷ್ಟ. ಹಾಗೆ ಕರ್ಮ ಅನ್ನುವಂಥದ್ದು ಬಂಧನಕರ, ಆದ್ರೆ ಅದು ಸ್ವಾಭಾವಿಕ. ಈ ಕೆಲಸ ಈಗ ನಾವು ಯಾರಿಗಾದ್ರೂ ಹೇಳಿದ್ರೆ ಈ ಕೆಲಸವನ್ನ ಮಾಡ್ಬೋದಾ ಅಂತ ಹೇಳಿದ್ರೆ ಅವ್ರ ಕೈಲಿ ಆಗುದಾದ್ರೆ ಅವ್ರು ಮಾಡ್ತೇನೆ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಅವರು ಆ ಬಂಧನಕ್ಕೆ ಒಳಗಾಗ್ತಾರೆ, ಅಥವಾ ಆ ಕರ್ಮದ ಫಲದಲ್ಲಿ ಅವರಿಗೆ ಆಸಕ್ತಿಯು ಬೆಳೆಯುವಂತ ಸಾಧ್ಯತೆ ಇರ್ತದೆ. ಹೀಗೆ ಒಂದು ಕಡೆ ಯಾವುದು ಸ್ವಾಭಾವಿಕವೋ ಅದು ಬಂಧನಕರ, ಮತ್ತು ಯಾವುದು ನಮಗೆ ವೈರಾಗ್ಯವನ್ನು ತಂದು ಕೊಡ್ತದೋ ಅದು ನಮಗೆ ಕಷ್ಟ. ಈ ಎರಡನ್ನು ಕೂಡ ಒಂದು ಮಾಡುವಂಥದ್ದು ಭಕ್ತಿ. ಭಕ್ತಿಯಲ್ಲಿ ನಾವು ಕರ್ಮವನ್ನೂ ಮಾಡ್ತೇವೆ, ಜ್ಞಾನವನ್ನೂ ಬೆಳೆಸಿಕೊಳ್ತೇವೆ, ವೈರಾಗ್ಯವನ್ನೂ ಹೊಂದುತ್ತೇವೆ, ಮತ್ತು ಅದು ಸ್ವಾಭಾವಿಕವೂ ಆಗಿರುತ್ತದೆ. ಹೇಗೆ ಅಂದ್ರೆ, ನಾವು ಮಾಡುವಂತಹ ಕರ್ಮದಲ್ಲಿ ಆ ಭಗವಂತನನ್ನ ಸೇರಿಸಿಕೊಂಡಾಗ, ನಾವು ಮಾಡುವ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸಿದಾಗ ಆ ಕರ್ಮದ ಫಲ ನಮಗೆ ಬರುವುದಿಲ್ಲ, ಅಥವಾ ಕರ್ಮದ ಪ್ರತಿಕ್ರಿಯೆಯನ್ನು ನಾವು ಅನುಭವಿಸಬೇಕಾಗಿಲ್ಲ. ಅಲ್ಲಿ ಅದು ಅಕರ್ಮ ಆಗಿ ಬದಲಾಗ್ತದೆ. ಅಕರ್ಮವಾದ ಕಾರಣ
ಅದಕ್ಕೆ ವ್ಯಕ್ತಿಗೆ ನರಕಕ್ಕೆ ಹೋಗುವಂತಹ ಶಿಕ್ಷೆ ಬರುವುದಿಲ್ಲ. ಉದಾಹರಣೆಗೆ ಒಬ್ಬ ಸೈನಿಕ ದೇಶದ ರಕ್ಷಣೆಗೋಸ್ಕರ ತಾನು ಯುದ್ಧವನ್ನ ಮಾಡಿದ್ರೆ ಆತನಿಗೆ ಶಿಕ್ಷೆ ಇಲ್ಲ. ಆತನು ಗೆದ್ದು ಬಂದ್ರೆ ಅವನಿಗೆ ಪುರಸ್ಕಾರ ದೊರಕ್ತದೆ. ಹೇಗೆ ಅರ್ಜುನ ಕುರುಕ್ಷೇತ್ರ ಯುದ್ಧವನ್ನ ಗೆದ್ದ ನಂತರ ಅವನಿಗೆ ಪುರಸ್ಕಾರ ದೊರೆಯಿತು, ಹಾಗೆ ಹನುಮಂತ ಶ್ರೀರಾಮನಿಗೋಸ್ಕರ ಯುದ್ಧವನ್ನ ಮಾಡಿದ ಮೇಲೆ ಶ್ರೀರಾಮನ ಭಕ್ತ ಅಂತ ಹೇಳಿ ಹನುಮನನ್ನ ನಾವು ಎಲ್ಲರೂ ಕೂಡ ಪೂಜಿಸ್ತೇವೆ. ಯಾಕಂದ್ರೆ ಅವರು ಮಾಡಿದಂತಹ ಕರ್ಮ ಅದು ಅಕರ್ಮವಾಗಿರ್ತದೆ, ಕರ್ಮವಾಗಿರುವುದಿಲ್ಲ. ಹಾಗೆ ಜ್ಞಾನವು ಕೂಡ ನಾವು ಯಾವಾಗ ಭಕ್ತಿಯ ಮೂಲಕ ಜ್ಞಾನವನ್ನು ಬೆಳೆಸಿಕೊಳ್ತೇವೆ ಆಗ ಅಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ಅದು ಎಲ್ಲವನ್ನು ಬಿಟ್ಟು ಬಿಡುವುದಲ್ಲ, ಅದು ಭಗವಂತನಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ಳುವಂಥದ್ದು, ಪ್ರಾಪಂಚಿಕವಾಗಿ ಆಸಕ್ತಿಯನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಇದು ನಿಜವಾದಂತಹ ವೈರಾಗ್ಯ ಅಂತ ಹೇಳಿ ಅನಿಸಿಕೊಳ್ತದೆ. ಅದನ್ನ ಆ ಹಿಂದಿನ ಶ್ಲೋಕದಲ್ಲಿ ಹೇಳಿರುವುದು. ಯಾವ ವೈರಾಗ್ಯದಿಂದ ವ್ಯಕ್ತಿ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳೋದಿಲ್ವೋ ಅಂತಹ ವೈರಾಗ್ಯ ಅದು ವ್ಯರ್ಥ, ಅದು ಫಲ್ಗು ವೈರಾಗ್ಯ ಅಂತ ಹೇಳಿ ಅನಿಸಿಕೊಳ್ತದೆ. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಅದೇ ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧ ಯುಕ್ತ ವೈರಾಗ್ಯ ಮುಚ್ಚತೆ. ಯಾರು ಆ ವಸ್ತುಗಳಲ್ಲಿ ಆಸಕ್ತಿ ಇಲ್ಲದೆ, ಸ್ವಾರ್ಥವಿಲ್ಲದೆ ಭಗವಂತನ ಸೇವೆಗೋಸ್ಕರ ಆ ಕೆಲಸ ಕಾರ್ಯಗಳನ್ನ ಮಾಡ್ತಾನೋ ಆಗ ಅವನಿಗೆ ಅದರಲ್ಲಿ ಬಂಧನ ಬರುವುದಿಲ್ಲ, ಬದಲಾಗಿ ಅದು ಅವನ ಮುಕ್ತಿಗೆ ಕಾರಣವಾಗ್ತದೆ. ಆದ್ದರಿಂದಲೇ ಹೇಳುವಂಥದ್ದು ಭಕ್ತಿ ಎಲ್ಲರಿಗೂ ಕೂಡ ಸಾಧ್ಯ. ಅದು ಮಕ್ಕಳಿಗೂ ಮಾಡಬಹುದು, ಹಿರಿಯರಿಗೂ ಮಾಡಬಹುದು, ವೃದ್ಧರಿಗೂ ಮಾಡಬಹುದು, ಸ್ತ್ರೀಯರಿಗೂ ಪುರುಷರಿಗೂ, ಆರೋಗ್ಯ ಇರುವವರಿಗೂ ಆರೋಗ್ಯ ಇಲ್ಲದೆ ಇರುವವರಿಗೂ ಎಲ್ಲರಿಗೂ ಕೂಡ ಭಕ್ತಿಯನ್ನ ಮಾಡುವುದು ತುಂಬಾ ಸುಲಭ ಮತ್ತು ಅದೆಲ್ಲರಿಗೂ ಕೂಡ ತುಂಬಾ ಉತ್ತಮವಾದಂತಹ ಕಾರ್ಯ. ಅದು ಬಂಧನವನ್ನೂ ಕಳಚಿ ಹಾಕ್ತದೆ ಮತ್ತು ನಮಗೆ ಯಾವುದು ಸ್ವಾಭಾವಿಕವೋ ಅದನ್ನೇ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ನಮಗೆ ಯಾವೆಲ್ಲ ಕೆಲಸ ಕಾರ್ಯಗಳು ಇಷ್ಟ ಇದೆಯೋ ಅದನ್ನೇ ನಾವು ಭಗವಂತನಿಗೆ ಸೇವೆಯಾಗಿ ಸಲ್ಲಿಸಬಹುದು. ಇದು ಆ ಭಕ್ತಿಯ ಒಂದು ವಿಶಿಷ್ಟತೆ. ಈ ಜ್ಞಾನ ಅಥವಾ ಕರ್ಮ ಈ ಎರಡು ಮಾರ್ಗಗಳಲ್ಲಿ ಹೋದ್ರೂ ಕೂಡ ಅದು ನಮಗೆ ಕಷ್ಟವನ್ನೇ ತಂದು ಕೊಡ್ತದೆ. ಆದರೆ ಭಕ್ತಿ ಇದೆರಡನ್ನು ಕೂಡ ಸೇರಿಸಿ ನಮ್ಮ ಉದ್ಧಾರಕ್ಕೆ ಕೂಡ ಕಾರಣವಾಗ್ತದೆ ಮತ್ತು ಸುಸುಖಂ ಕರ್ತುಮವ್ಯಯಂ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ 9ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು. ಅದು ಸುಸುಖಂ ಸುಖವಾಗಿ ಮಾಡಬಹುದು, ಹಾಗೆ ಅವ್ಯಯಂ ಯಾವತ್ತೂ ನಾಶ ಆಗುವುದಿಲ್ಲ, ಅದು ನಮ್ಮನ್ನ ಉದ್ಧಾರ ಮಾಡ್ತದೆ ಅಂತ ಹೇಳಿ ಆ ಒಂದು ಭಗವದ್ಗೀತೆಯಲ್ಲಿ ಕೂಡ ಭಗವಾನ್ ಶ್ರೀಕೃಷ್ಣನು ಹೇಳಿದ್ದಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಇವತ್ತು ನಾವೇನೆಲ್ಲ ನೋಡಿದ್ದೇವೆ ಅಂತ ಹೇಳಿದ್ರೆ, ನಿಯಮಗಳನ್ನ, ಈಶಾವಾಸ್ಯ ತತ್ವ ಅಂತ ಹೇಳಿದ್ರೆ ಏನು, ಪರ ಮತ್ತೆ ಅಪರ ಪ್ರಕೃತಿ ಅಂತ ಹೇಳಿದ್ರೆ ಏನು, ಭಾಗವತ ಕಮ್ಯುನಿಸಂ ಅಂತ ಹೇಳಿದ್ರೆ ಏನು, ಮತ್ತು ಆತ್ಮಃ ಯಾವ ವ್ಯಕ್ತಿಯನ್ನ ನಾವು ಆತ್ಮಃ ಅಂತ ಹೇಳಿ ಕರೆಯುತ್ತೇವೆ. ಮತ್ತು 1, 2, 3 ಈ 3 ಶ್ಲೋಕಗಳಲ್ಲಿ ಹೇಗೆ ಮೊದಲು ಈಶಾವಾಸ್ಯ ತತ್ವವನ್ನ ವಿವರಿಸಿ, ನಂತರ 2ನೇ ಶ್ಲೋಕದಲ್ಲಿ ಯಾರು ಈಶಾವಾಸ್ಯ ತತ್ವವನ್ನ ಪಾಲಿಸ್ತಾರೆ ಅವರಿಗೇನಾಗ್ತದೆ, ಮತ್ತೆ 3ನೇ ಶ್ಲೋಕದಲ್ಲಿ ಯಾರು ಪಾಲಿಸುವುದಿಲ್ಲ ಅವರನ್ನ ಆತ್ಮಃ ಅಂತ ಹೇಳಿ ಕರೀತಾರೆ ಅನ್ನೋದನ್ನ ನಾವು ನೋಡಿದ್ದೇವೆ. ಆಮೇಲೆ ತೇನ ತ್ಯಕ್ತೇನ ಭುಂಜಿತ, ತನಗೆ ಏನು ಕೊಟ್ಟಿದ್ದಾರೆ ಅದರಲ್ಲೇ ವ್ಯಕ್ತಿ ಸಂತುಷ್ಟನಾಗಬೇಕು. ಹೀಗೆ ಯಾವ ರೀತಿಯಾಗಿ ಇದನ್ನು ನಾವು ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನೋಡಿದ್ದೇವೆ. ಹಾಗೆ ಪ್ರಸ್ತುತ ವ್ಯವಹಾರದಲ್ಲಿ ಸಂದರ್ಭಗಳಲ್ಲಿ ಹೇಗೆ ಭಗವಂತನ ಆ ಒಂದು ಈಶಾವಾಸ್ಯ ತತ್ವವನ್ನು ಅನ್ವಯಿಸಬಹುದು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಆಮೇಲೆ ಪ್ರಭುಪಾದರ ಜೀವನದಿಂದ ಈಶಾವಾಸ್ಯ ತತ್ವದ ಅನ್ವಯವನ್ನ ತೋರಿಸುವಂತಹ ಉದಾಹರಣೆ, ಹೇಗೆ 2ನೇ ಮಹಾಯುದ್ಧದ ಸಮಯದಲ್ಲಿ ಪ್ರಭುಪಾದರು ಈ ಒಂದು ಈಶಾವಾಸ್ಯ ತತ್ವವನ್ನ ವಿವರಿಸಿದ್ರು, ಆಮೇಲೆ ಅದಕ್ಕೆ ಬೇಕಾದಂತಹ ಸೂಕ್ತ ಸಾದೃಶ್ಯಗಳು, ನಂತರ ಈಶಾವಾಸ್ಯ ತತ್ವವನ್ನು ಅನ್ವಯಿಸುವ ಮೂಲಕ ನಮ್ಮ ಸಮಾಜವನ್ನು ಹೇಗೆ ಸುಧಾರಿಸಬಹುದು ಅನ್ನೋದನ್ನು ಕೂಡ ನಾವು ಚರ್ಚಿಸಿದ್ದೇವೆ. ಕೊನೆಯದಾಗಿ ರೀನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಶಾವಾಸ್ಯದ ಮನೋಭಾವದಿಂದ ನಮ್ಮ ಶಕ್ತಿಯನ್ನು ವ್ಯಯಿಸಬೇಕು ಎಂದು ಈಶೋಪನಿಷತ್ ಹೇಳುತ್ತದೆ. ಈ ಮನೋಭಾವದಲ್ಲಿ ತೊಡಗಿದ್ದರೆ ನಾವು ಅನೇಕಾನೇಕ ವರ್ಷಗಳ ಕಾಲ ಬದುಕಿರಬಹುದು. ಮಂತ್ರ 2 ಪರ್ಪಟ್.
ಹರೇ ಕೃಷ್ಣ. ಹರೇ ಹೀಗೆ 100 ವರ್ಷಗಳ ಕಾಲ ಬದುಕಿರ್ಲಿಕ್ಕೆ ಆಸೆ ಇದ್ರೆ ಅದರಲ್ಲಿ ಬದುಕಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಈಶಾವಾಸ್ಯ ತತ್ವವನ್ನು ತಿಳಿದು ಬದುಕಿದ್ರೆ ಅದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ನಾವು ಜೀವಿಸುವಂತಹ ಪ್ರತಿಯೊಂದು ದಿನವೂ ಕೂಡ ನಾವು ನರಕಕ್ಕೆ ದಾರಿಯನ್ನ ಮಾಡ್ತಾ ಇದ್ದೇವೆ. ಒಂದು ದಿನ ಹೆಚ್ಚು ಬದುಕಿದೆವು ಅಂತ ಹೇಳಿದ್ರೆ ಆ ಒಂದು ದಿನದ ಹೆಚ್ಚಿನ ಕರ್ಮವನ್ನ ನಾವು ಅನುಭವಿಸಬೇಕು, ಹೆಚ್ಚಿನ ಶಿಕ್ಷೆಯನ್ನು ನಾವು ಅನುಭವಿಸಬೇಕು. ಹಾಗಾಗಿ ಅಂತಹ ಜೀವನವನ್ನ ನಡೆಸುವುದರಿಂದ ನಮಗೆ ಹೆಚ್ಚು ನೋವು ಉಂಟಾಗ್ತದೆ. ಇಲ್ಲಿಗೆ ಇವತ್ತಿನ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಶ್ರೀಲ ಪ್ರಭುಪಾದ ಕಿ ಜೈ. ಇವತ್ತಿನ ವಿಚಾರಗಳಲ್ಲಿ ಪ್ರಶ್ನೆಗಳಿದ್ದವರು ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಛಾಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಅಲ್ಲಿ ಧಾರ್ಮಿಕ ಕರ್ಮಗಳಲ್ಲಿ ವ್ಯರ್ಥ ಆಗುವಂತದ್ದು ಅಂತ ಒಂದು ಭಾಗವತಂ ಶ್ಲೋಕವನ್ನ ಕೋಟ್ ಮಾಡಿ ಹೇಳಿದ್ರಿ ಪ್ರಭುಜಿ. ಕನ್ಸಿಡರ್ಡ್ ಟು ಬಿ ಡೆತ್ ಅಂತ. ಅದು ಒಂದ್ ಸ್ವಲ್ಪ ನಾನು ಬರ್ಕೊಳ್ತಾ ಇದ್ದೆ, ಅದಾಗ್ಲಿಲ್ಲ ಪ್ರಭುಜಿ. 3 ಪಾಯಿಂಟ್ ಅನ್ನ ಹೇಳಿದ್ದೀರಾ, ಅದೊಂದ್ ಸ್ವಲ್ಪ ಹೇಳಿ. ಇದು ಶ್ಲೋಕ ಸಂಖ್ಯೆ 3:23:56 ಅದು ಹೇಳ್ತಾ ಇದ್ದೀರಾ? ಹಾ ಹೌದು ಪ್ರಭುಜಿ. 3:26 ಆಮೇಲೆ ಅದು 3:23:56. ನೀವು ಅದನ್ನ ನೋಡಿ ಮಾತಾಜಿ ಪುಸ್ತಕದಲ್ಲಿ. ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಉಷಾ ಮಾತಾಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾಗವತ ಕಮ್ಯುನಿಸಂ ಅಂದ್ರೆ ಎಲ್ಲವೂ ಭಗವಂತನಿಗೆ ಸೇರಿದ್ದು, ಭಗವಂತನ ಸೇವೆಗೋಸ್ಕರ ಉಪಯೋಗಿಸ್ಬೇಕು, ಅದೇ ಅಲ್ವಾ ಪ್ರಭುಜಿ? ಹೌದು ಮಾತಾಜಿ. ಆ ಕಮ್ಯುನಿಸಂ ಅಂತ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್. ಪ್ರಭುಪಾದರು ಒಮ್ಮೆ ಕಲ್ಕತ್ತಾದಲ್ಲಿ ಒಂದು ಪಂಡಾಲ್ ಪ್ರೋಗ್ರಾಮ್ ನಡೀತಾ ಇತ್ತು. ಅಲ್ಲಿಗೆ ಕೆಲವೊಂದು ಕಮ್ಯುನಿಸ್ಟ್ಗಳು ಬಂದು ಜಗಳ ಮಾಡ್ಲಿಕ್ಕೆ ಶುರು ಮಾಡಿದ್ರು, ನೀವು ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆಗ ಪ್ರಭುಪಾದರು ಹೇಳಿದ್ರು, ನಾವು ಕೂಡ ಕಮ್ಯುನಿಸ್ಟ್ಗಳೇ ಅಂತ ಹೇಳಿ, ನಾವು ಭಾಗವತಂ ಕಮ್ಯುನಿಸ್ಟ್ಗಳು ಅಂತ ಹೇಳಿ. ಮತ್ತೆ ಅವರು ಪ್ರಭುಪಾದರು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕಳಿಸಿದರು. ಸರಿ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಭು, ಪ್ರಶ್ನೆ ಅನ್ನೋದಕ್ಕಿಂತ ಇವತ್ತಿನ ಒಂದು ಪಾಠದಲ್ಲಿ ಅನ್ಸಿದ್ದೇನು ನನ್ನೊಂದು ಅಭಿಪ್ರಾಯ ಮತ್ತೆ ತಿಳ್ಕೊಂಡಿದ್ದು, ಒಬ್ಬ ಮನುಷ್ಯ ಒಂದು ದಿನ ಬದುಕಿದಾನೆ ಎಕ್ಸ್ಟ್ರಾ ಅಂತಂದಾಗ ಎಷ್ಟೋ ಜನ್ಮಗಳಿಗೆ ಅವನ ಪಾಪ ಇರ್ಬೋದು ಪುಣ್ಯ ಇರ್ಬೋದು ಎರಡೂ ಕೂಡ ಆಡ್ ಆಗ್ತಾ ಹೋಗುತ್ತೆ ಅಂದಾಗ ಎಷ್ಟು ಭಯಾನಕವಾಗಿದೆ ಈ ಮನುಷ್ಯ ಜೀವನ ಅನ್ನುವಂಥದ್ದು ಅರ್ಥ ಆಗತ್ತ. ಅಂದ್ರೆ ಅಟ್ಲೀಸ್ಟ್ ಈ ಪಾತಲ್ಲಿ ಇದೀವಿ, ತಿಳ್ಕೊಳ್ತಾ ಇದೀವಿ. ಆ ಹೊರಗಿನ ಪ್ರಪಂಚವನ್ನ ಯೋಚನೆ ಮಾಡಿದಾಗ ಮೋಸ್ಟ್ಲಿ ಕಲಿಯೋಗ ಅದು ಹತ್ರದಲ್ಲಿರೋದಕ್ಕೆ ಇನ್ನೂ ಎಫೆಕ್ಟಿವ್ ಆಗಿದೆ ಅಂತ ಅನಿಸ್ತಿತ್ತು ಪ್ರಭು. ಸೊ ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಕ್ಲಾಸ್ ಇಂದ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸಂಗೀತ ಮಾತಾಜಿ. ಪ್ರಭುಜಿ ಅಟೆಂಡೆನ್ಸ್. ಓಕೆ, ಕಳಿಸ್ತೇನೆ.